2024 ಡಿಸೆಂಬರ್ ತಿಂಗಳಲ್ಲಿ ಶಿಲಾನ್ಯಾಸ ಆಗಿ 2025 ಮೇ 14 ಪ್ರತಿಷ್ಠೆ ಆಗಿ ವಾರ್ಷಿಕ ನೇಮೋತ್ಸವ ನಡೆದಿತ್ತು. ಆ ಸಂದರ್ಭದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬರಬೇಕಿತ್ತು. ಯಾವುದೋ ಒಂದು ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಅವರಿಗೆ ತೊಡಕುಂಟಾದಾಗ 15ನೇ ತಾರೀಕು ಮೇ 15ನೇ ತಾರೀಕು ನಡೆದಂಥ ವಾರ್ಷಿಕ ನೇಮೋತ್ಸವದ ಸಂದರ್ಭದಲ್ಲಿ ಕಿಡಂಜೋಡಿಕೆ ದೈವದಲ್ಲಿ ನಾವೆಲ್ಲ ಭಕ್ತ ಬಂಧುಗಳು ಪ್ರಾರ್ಥನೆ ಮಾಡಿದಾಗ ದೈವ ತನ್ನ ನುಡಿಯಲ್ಲಿ ಹೇಳ್ತದೆ, 1 ತಿಂಗಳ ಒಳಗಾಗಿ ಅವರ ತೊಡಕನ್ನು ನಿವಾರಣೆ ಮಾಡಿ ಆ ಭಕ್ತ ನನ್ನ ಕ್ಷೇತ್ರಕ್ಕೆ ಬರುವ ರೀತಿಯಲ್ಲಿ ನಾನು ಮಾಡ್ತೇನೆ ಅಂತೇಳಿ ಸರಿಯಾಗಿ 27 ದಿನಕ್ಕೆ ಅವರಿಗೆ ತೊಡಕಿನಿಂದ ಅವರು ಮುಕ್ತರಾಗ್ತಾರೆ. ಆ ವಿಡಿಯೋವನ್ನು ಅವರು ಸೋಷಿಯಲ್ ಮೀಡಿಯಾದ ಮುಖಾಂತರ ಶೇರ್ ಮಾಡ್ತಾರೆ. ನಾಡಿನಾದ್ಯಂತ ಪ್ರಸಾರ ಆಗ್ತದೆ. ಜುಲೈ 16ಕ್ಕೆ ಸಂಕ್ರಾಂತಿ ದಿನ ತಮಿಳ ಸೇವೆಗಾಗಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಬರ್ತಾರೆ. ಆ ಸಂದರ್ಭ ಇಡೀ ಊರು ಸಂಭ್ರಮವನ್ನು ಆಚರಿಸ್ತದೆ. ಸಭಾ ಕಾರ್ಯಕ್ರಮ ನಡೀತದೆ. ಅವರ ಕೈಯಲ್ಲಿ ಸಮುದಾಯ ಭವನದ ಶಿಲಾನ್ಯಾಸ ನಡೀತದೆ. ಅವರು ಅದಕ್ಕೆ ದೊಡ್ಡ ಮೊತ್ತದ ಕೊಡುಗೆಯನ್ನು ಕೊಡ್ತಾರೆ. ಅದರ ಪೂರ್ತಿ ಖರ್ಚನ್ನು ಭರಿಸ್ತೇನೆ ಅಂತೇಳಿ ಅವರು ಅಭಿಪ್ರಾಯವನ್ನು ಹೇಳ್ತಾರೆ, ಮುಂದಿನ ವರ್ಷದ ನೇಮೋತ್ಸವದ ಸಂದರ್ಭದಲ್ಲಿ ನಾನು ಸೇವೆಯನ್ನು ಕೊಡಬೇಕು ಅಂತೇಳಿ. ಅದಕ್ಕೆ ಪೂರಕವಾಗಿ ಈ ವರ್ಷದ ವಾರ್ಷಿಕ ನೇಮೋತ್ಸವದ ಸಂದರ್ಭದಲ್ಲಿ ನಮ್ಮ ವಾರ್ಷಿಕ ಧಾರ್ಮಿಕ ವಿಧಿವಿಧಾನಗಳಿಗೆ ಮುಂಚಿತವಾಗಿ ಅವರಿಗೆ ಅನುಗ್ರಹವನ್ನು ಮಾಡಿದಂಥ ಕಿಡಂಜೋಡಿ ತಾಯಿ ದೈವಕ್ಕೆ ಅವರ ಹರಕೆ ಸೇವೆ, ನರ್ತನ ಸೇವೆ ನಡೀತದೆ. ಎಲ್ಲ ವಿಧಿವಿಧಾನಗಳು ಪ್ರಾರಂಭಗೊಂಡಿದೆ. ಆ ಮಧ್ಯದಲ್ಲಿ ಅವರ ದಿವ್ಯ ಹಸ್ತದಿಂದ ಶಿಲಾನ್ಯಾಸಗೊಂಡಂಥ ಸಮುದಾಯ ಭವನ ಅವರದೇ ಕೈಯಲ್ಲಿ ಇವತ್ತು ಉದ್ಘಾಟನೆಗೊಳ್ತಾ ಇರುವಂಥದ್ದು ಅತ್ಯಂತ ಖುಷಿಯ ವಿಚಾರ ಅಂತ ಹೇಳ್ತಾ ಪುಟ್ಟ ಸಭಾ ಕಾರ್ಯಕ್ರಮಕ್ಕಾಗಿ ತಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ಪ್ರಾರ್ಥನೆಯ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಊರಿನ ಬಾಲ ಪ್ರತಿಭೆ ಭಜಕ ಪ್ರಥಮ್ ಕಾಯರ್ಗ ದೇವರ ಸ್ತುತಿಯನ್ನು ಹಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬೇಡುವೆ ಗೌರಿ ತನಯ ಗಜವದನ ಬೇಡುವೆ, ತ್ರಿಜಗವಂದಿತನೆ ಸುಜನರ ಪೊರೆವನೆ, ತ್ರಿಜಗವಂದಿತನೆ ಸುಜನರ ಪೊರೆವನೆ, ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ, ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ, ಮೂಷಿಕ ವಾಹನ ಮುನಿಜನ ಪ್ರೇಮ, ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ. ಅತಿಥಿಗಳನ್ನ ಭಕ್ತ ಬಂಧುಗಳನ್ನ ಈ ಪುಟ್ಟ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲಿಕ್ಕಿದ್ದಾರೆ. ನಮ್ಮ ಈ ಊರಿನ ಯುವ ಜನನಾಯಕ, ತಾಲೂಕ್ ಪಂಚಾಯತಿನ ಸದಸ್ಯನಾಗಿ, ತಾಲೂಕ್ ಪಂಚಾಯತಿನ ಉಪಾಧ್ಯಕ್ಷನಾಗಿ, ಪುತ್ತೂರು APMCಯ ಅಧ್ಯಕ್ಷನಾಗಿ ಬಹುಕಾಲದ ಬೇಡಿಕೆ ಆಗಿರುವಂಥ ಪುತ್ತೂರು APMC ರಸ್ತೆಯ ರೈಲ್ವೆ ರಸ್ತೆಯ ಅಂಡರ್ ಪಾಸ್ನ ಆ ಕೆಲಸವನ್ನು ಬೆನ್ನು ಬಿಡದೆ ಸಾಧಿಸಿ ತೋರಿಸಿದಂಥ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಸಹಕಾರದ ಮುಖಾಂತರವಾಗಿ ಮತ್ತು ಸಂಜೀವ ಮಟ್ಟೊಂದೂರು ಅವರ ಸಹಕಾರದ ಮುಖಾಂತರವಾಗಿ ಕೆಲಸವನ್ನು ಮಾಡಿ ತೋರಿಸಿದಂಥ ಯುವ ನಾಯಕ, ನಮ್ಮ ಈ ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ 1 ವರ್ಷದ ಒಳಗಾಗಿ ಭವ್ಯವಾದಂಥ ದೈವಸ್ಥಾನದ ನಿರ್ಮಾಣ ಆಗುವಂಥ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡಂಥ ಸನ್ಮಾನ್ಯ ದಿನೇಶ್ ಮೆದು ಅವರು, ನಮ್ಮ ಕಿಡಂಜೋಡಿ ತಾಯಿ ಉಳ್ಳಾಕ್ಲು ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವಂಥ ದಿನೇಶ್ ಮೆದು ಅವರು ನಮ್ಮೆಲ್ಲರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತು ಈಗಾಗಲೇ ರಾಕೇಶ್ ಶ್ರೀ ಅವರು ಪ್ರಾಸ್ತಾವಿಕ ಒಂದಷ್ಟು ಮಾತಲ್ಲಿ ಈ ಒಂದು
ಭವ್ಯವಾದಂತಹ ಸಮುದಾಯ ಭವನವನ್ನು ಯಾವ ರೀತಿ ಆಗಿದೆ ಅಂತ ಹೇಳುವುದನ್ನು ಮತ್ತೆ ನಾನು ಉಲ್ಲೇಖ ಮಾಡುವುದಿಲ್ಲ. ಯಾಕೆಂದರೆ ಇನ್ನು ನೇಮೋತ್ಸವಕ್ಕೆ ಕೆಲವೇ ಸಮಯ ಇರುವುದರಿಂದ ಈ ಒಂದು ಕಾರ್ಯಕ್ರಮ ಭಾರಿ ಚುಟುಕಾಗಿ ಮುಗಿಯುವಂತಹ ವ್ಯವಸ್ಥೆ. ಹಾಗಾಗಿ ಈಗಾಗಲೇ ರಾಕೇಶ್ ರೈ ಅವರು ಹೇಳಿದಾಗೆ ಕಳೆದ ವರ್ಷದ ಬ್ರಹ್ಮಕಲಶೋತ್ಸವ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ದೈವದ ನುಡಿಗೆ ತಕ್ಕಂತೆ ಮಾನ್ಯ ಸಚಿವರು ಆಗಿದ್ದು ಕರ್ನಾಟಕದ ಪ್ರಭಾವಿ ನಾಯಕರಾಗಿರತಕ್ಕಂತಹ ನಮ್ಮೆಲ್ಲರ ಅಣ್ಣ ಆಗಿರತಕ್ಕಂತಹ ಗಾಲಿ ಜನಾರ್ದನ ರೆಡ್ಡಿ ಅವರು ಒಂದು ಆ ಕಷ್ಟದ ಕಾಲದಲ್ಲಿ ನುಡಿಗೆ ಸರಿಯಾಗಿ ಅವರಿಗೆ ಆ ಒಂದು ನ್ಯಾಯವು ಕೂಡ ಸಿಕ್ಕಿದ ಸಂದರ್ಭದಲ್ಲಿ ಅವರು ಈ ಸಂದರ್ಭದ ಒಂದು ಕ್ಷೇತ್ರಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಅವರು 2 ದಿವಸದ ಈ ಒಂದು ನೇಮೋತ್ಸವದ ಅನ್ನದಾನ ಸೇವೆಯನ್ನು ಮತ್ತು ಸುಮಾರು 15 ಲಕ್ಷದ ಮೊತ್ತವನ್ನು ಅವರು ಅವತ್ತೇ ನಮಗೆ ಒಂದು ಭರವಸೆಯನ್ನು ಕೊಟ್ಟು ಈಡೇರಿಸುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವರು ಹೇಳಿದಾಗೆ ಸಮುದಾಯದ ಭವನವನ್ನು ನಾವು ಸುಮಾರು 20 ಲಕ್ಷದ ಅಂದಾಜಿಗೆ ಈ ಒಂದು ಭವ್ಯ ಸಮುದಾಯ ಭವನ ಆಗಿರುವಂಥದ್ದು. ಹಾಗಾಗಿ ಈಗಾಗಲೇ 15 ಲಕ್ಷ ರೂಪಾಯಿಯನ್ನು ನಮಗೆ ಕೊಟ್ಟಿರುವಂಥದ್ದು. ಅದಕ್ಕೆ ಅವರಿಗೆ ಮೊದಲಾಗಿ ಈ ನಮ್ಮ ಸಮುದಾಯ ಭವನಕ್ಕೆ 15 ಲಕ್ಷ ರೂಪಾಯಿಯನ್ನು ಕೊಟ್ಟು ಈ ಒಂದು ಭವ್ಯವಾದಂತಹ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲು ಸಹಕರಿಸಿದಂತಹ ನಮ್ಮೆಲ್ಲರ ಅಣ್ಣ ಆಗಿರತಕ್ಕಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರ ಧರ್ಮಪತ್ನಿಯಾಗಿರತಕ್ಕಂತಹ ಲಕ್ಷ್ಮೀ ಜನಾರ್ದನ್ ರೆಡ್ಡಿ ಅವರು ಸಾಮಾಜಿಕ ಕಾರ್ಯಕರ್ತೆಯಾಗಿದ್ದುಕೊಂಡು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಒಳ್ಳೆಯ ಹೆಸರನ್ನು ಗಳಿಸಿರತಕ್ಕಂತಹ ತಾಯಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಂತಹ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ನಮ್ಮ ಈ ಭಾಗದ ಮಾಜಿ ಸಂಸದರು ಆಗಿದ್ದುಕೊಂಡು ಪ್ರತಿಯೊಂದು ನಮ್ಮೆಲ್ಲರಿಗೂ ಬೆನ್ನ ತಟ್ಟಿ ಪ್ರೋತ್ಸಾಹವನ್ನು ನೀಡತಕ್ಕಂತಹ ನಮ್ಮೆಲ್ಲರ ಅಣ್ಣ ನಳಿನ್ ಕುಮಾರ್ ಕಟೀಲ್ ಅವರು ಈ ಭಾಗದ ಸರ್ವತೋಮುಖದ ಅಭಿವೃದ್ಧಿಗೂ ಕೂಡ ತನ್ನಿಂದ ಒಂದಷ್ಟು ಕೊಡುಗೆಯನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ನಾವು ಮಂಗಳೂರಿನಿಂದ ನಮ್ಮ ಸಕಲೇಶ್ಪುರದವರೆಗೆ ಇವತ್ತು ಕಾಂಕ್ರೀಟ್ ರಸ್ತೆ ನಿರ್ಮಾಣಗೊಂಡಿರುವಂಥದ್ದು ಅವರ ಪ್ರಯತ್ನದಿಂದ ಅಂತ ಹೇಳುವಂಥದ್ದು ಬಹಳ ಸಂತೋಷವಾಗ್ತಿದೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಭಾಗದ ನಮ್ಮ ಅಕ್ಕ ಭಾಗೀರಥಿ ಮುರಳಿ ಅವರು ಈಗಾಗಲೇ ಶಾಸಕರಾಗಿದ್ದುಕೊಂಡು ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಕೋಟಿ ಅನುದಾನವನ್ನು ಕೊಟ್ಟು ಈಗಾಗಲೇ ಪ್ರಗತಿಯಲ್ಲಿ ಇದ್ದುಕೊಂಡು ಒಂದಷ್ಟು ನಮಗೆ ಬೆನ್ನು ತಟ್ಟತಕ್ಕಂಥ ಅಕ್ಕ ಭಾಗೀರಥಿ ಅಕ್ಕ ಅವರು ಕೂಡ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅಕ್ಕ ನಿಮಗೂ ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸವಣೂರಿನ ಶಿಲ್ಪಿಯಾಗಿದ್ದುಕೊಂಡು ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಗ್ರಾಮೀಣ ಭಾಗವನ್ನು ಇವತ್ತು ನಗರದ ಪ್ರದೇಶವನ್ನಾಗಿ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿ ಸವಣೂರಿನನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಕೆಲಸದಲ್ಲಿ ನಮ್ಮ ಕ್ಷೇತ್ರದ ನಮ್ಮ ಭಾಗದ ಜನಪ್ರಿಯ ನಾಯಕರು ಆಗಿರತಕ್ಕಂತಹ ಸೀತಾರಾಮಯ್ಯವರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಸೇರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳನ್ನು ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವರನ್ನು ನಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿದಂಥ ಜೀರ್ಣೋದ್ಧಾರ ಸಮಿತಿಯ ಮತ್ತು ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಯುವ ನಾಯಕರಾಗಿರುವಂಥ ದಿನೇಶ್ ಮೆದುವರಿಗೆ ಅಭಿವಂದನೆ ಸ್ವಾಗತವನ್ನು ಬಯಸ್ತಾ ವೇದಿಕೆಯಲ್ಲಿರುವಂಥ ಟ್ರಸ್ಟ್ನ ಕಾರ್ಯದರ್ಶಿ ಮಾನ್ಯ ಕಿರಣಚಂದ್ರ ಪುಷ್ಪಗಿರಿಯವರು, ಮಾನ್ಯ ಕಿರಣಚಂದ್ರ ಪುಷ್ಪಗಿರಿ ಧಾರ್ಮಿಕ ಮುಖಂಡರು ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಸ್ವಾಗತಿಸ್ತಾ ಇದ್ದೇನೆ. ನಾನು ಪ್ರಕಾಶ್ ಕುಬ್ಬನವಜರು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿ ಮತ್ತು ಒಬ್ಬ ಕ್ರಿಯಾಶೀಲ ಸ್ವಯಂ ಸೇವಕನಾಗಿ ಅತ್ಯಂತ ಹೆಚ್ಚಿನ ಸಮಯವನ್ನು ಕೊಟ್ಟಂತ ಒಬ್ಬ ಕಾರ್ಯಕರ್ತ ತಾವು ವೇದಿಕೆಗೆ ಬಂದು ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ಮಾನ್ಯ ಸಂತೋಷ್ ಪಟ್ಟೆ ತಾವು ವೇದಿಕೆಗೆ ಬಂದು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಪ್ರೀತಿಯ ಅಕ್ಕ ಕುಮಾರಿ ಭಾಗೀರಥಿ ಮುರಳಿ ಅವರನ್ನ ಶಾಲು ಹೂವಿನ ಗುಚ್ಚರ ಜೊತೆ ಸ್ವಾಗತಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಪುಷ್ಪರಾಜ್ ಆರಳ್ತಡಿ,
ಪುಷ್ಪರಾಜ ಅರಳಿತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಬಂದು ಇನ್ನೋರ್ವ ವಿಶೇಷ ಅತಿಥಿ, ಅವರು ಕಳೆದ ಸಾರಿ ಬರಬೇಕಿತ್ತು, ಬರಲಿಲ್ಲ ಅಕ್ಕ, ಶ್ರೀಮತಿ ಲಕ್ಷ್ಮೀ ಜನಾರ್ದನ್ ರೆಡ್ಡಿ ಅವರು ಕುಟುಂಬ ಸಮೇತರಾಗಿ ಬಂದಿರುವಂಥದ್ದು. ಮಹಾಲಕ್ಷ್ಮಿ ಸತ್ಯನಾರಾಯಣ ಜೊತೆ ಲಕ್ಷ್ಮಿ ಬಂದ ಹಾಗೆ ನಮಗೆ ಜನಾರ್ದನ್ ರೆಡ್ಡಿ ಅವರ ಜೊತೆ ಅವರು ಬಂದಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಅಕ್ಕ ತಮ್ಮ ಊರಿನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ಪುರುಷೋತ್ತಮ ಅರಳ್ತಡಿ, ನಮ್ಮ ಕಾರ್ಯಕರ್ತರು ಪುರುಷೋತ್ತಮ ಅರಳ್ತಡಿ, ತಾವು ವೇದಿಕೆಗೆ ಬಂದು ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ನಮ್ಮವರೇ ಆಗಿರುವಂಥ ಮಾನ್ಯ ಸೀತಾರಾಮ ರೈ ಸವಣೂರು ಅವರನ್ನು ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸ್ವಯಂ ಕಾರ್ಯಕರ್ತ ಆದಷ್ಟು ಬೇಗ ವೇದಿಕೆಗೆ ಬರಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕುಶಾಲಪ್ಪ ಗೌಡ ಇಡ್ಯಾಡಿ, ತಾವು ವೇದಿಕೆಗೆ ಬಂದು ಇಂದಿನ ವಿಶೇಷ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಸನ್ಮಾನ್ಯ ಕಿರಣ್ ಚಂದ್ರ ಪುಷ್ಪಗಿರಿ, ಧಾರ್ಮಿಕ ಮುಖಂಡರು, ಯುವ ನಾಯಕರು, ಸದಾ ಕ್ರಿಯಾಶೀಲವಾಗಿ ಚಟುವಟಿಕೆಯಲ್ಲಿರುವಂಥ ಕಿರಣ್ ಚಂದ್ರ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದೇವೇಂದ್ರ ಅರಳ್ತಡಿ, ತೀರ್ಥರಾಮ ಕೆಡಂಜಿ, ತಾವು ವೇದಿಕೆಗೆ ಆಗಮಿಸಿ ದೇವಸ್ಥಾನದ ಅನುವಂಶೀಯ ಮುಕ್ತೇಶ್ವರರಾಗಿ ಮುಗೇರುಗುತ್ತಿನ ಪ್ರಮುಖರಾಗಿ ನಮ್ಮ ಜೊತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿರುವರು, ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅತ್ಯಂತ ಖುಷಿಯ ವಿಚಾರ ಅಂತೇಳಿ ಅವರನ್ನ ಪ್ರೀತಿಯಿಂದ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಗೌರವವನ್ನು ಸ್ವೀಕರಿಸಿದಂಥ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಗೌರವಿಸಿದಂಥ ಬಂಧುಗಳಿಗೆ ವಂದನೆಯನ್ನು ಸಲ್ಲಿಸ್ತಾ, ಬಹಳಷ್ಟು ಜನ ಪ್ರಮುಖರು ಇದ್ದಾರೆ, ಶಿವಕುಮಾರ್ ಇದ್ದಾರೆ. ವಾರ್ಷಿಕ ನೇಮೋತ್ಸವದ ಈ ಸುಸಂದರ್ಭದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಸಹಿತವಾಗಿ ದಾನಿಗಳಿಂದ ಸಂಗ್ರಹಿತವಾಗಿರ್ತಕ್ಕಂತಹ ಒಂದು ಸಭಾಭವನದ ಲೋಕಾರ್ಪಣಾ ಸಮಾರಂಭದ ಈ ಧರ್ಮಸಭೆಯಲ್ಲಿ ಬಹಳ ದೂರದ ಬಳ್ಳಾರಿಯಿಂದ ನಂಬಿಕೆ ಮತ್ತು ಶ್ರದ್ಧೆಯಿಂದ ಈ ಕ್ಷೇತ್ರಕ್ಕೆ ಬಂದು ಸಾನ್ನಿಧ್ಯದಲ್ಲಿ ಕೊಡಮಾಡಿರ್ತಕ್ಕಂಥ ಸಭಾಭವನದ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಮಾಜಿ ಸಚಿವರಾಗಿ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 10 ದೇವಸ್ಥಾನಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ 100 ಕೋಟಿ ರೂಪಾಯಿಗಳನ್ನು ಕೊಟ್ಟು ಇವತ್ತು ಅಲ್ಲಿ ವಸತಿ ಗೃಹಗಳ ನಿರ್ಮಾಣಕ್ಕೆ ಕಾರಣೀಭೂತರು ಯಾರು ಅಂತ ಕೇಳಿದ್ರೆ ಅದು ಜನಾರ್ದನ ರೆಡ್ಡಿ ಅವರು, ಯಡಿಯೂರಪ್ಪರ ಅಧಿಕಾರದ ಅವಧಿಯಲ್ಲಿ. ಅಂತಹ ಜನಾರ್ದನ ರೆಡ್ಡಿ ಅವರು ಇವತ್ತು ಶಾಸಕರಾಗಿ ನಮ್ಮೆಲ್ಲ ಆದರಣೀಯರಾಗಿ ಈ ಕ್ಷೇತ್ರದ ಪರಮ ಭಕ್ತರಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಅಂತಹ ಜನಾರ್ದನ್ ರೆಡ್ಡಿ ಅವರೇ, ಕಳೆದ 4 ವರ್ಷಗಳ ಅವಧಿಯಲ್ಲಿ 3 ವರ್ಷಗಳ ಅವಧಿಯಲ್ಲಿ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ವಿಧಾನಸಭೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಮತ್ತು ಸಮಸ್ಯೆಗಳಿಗೆ ಉತ್ತರದಾಯಿತ್ವವನ್ನು ನೀಡಿರ್ತಕ್ಕಂಥ ಸಹೋದರಿ ಭಾಗೀರಥಿ ಮುರಳಿ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು ಆಗಿರ್ತಕ್ಕಂಥ ಈ ಕ್ಷೇತ್ರದ ಸವಣೂರು ಕ್ಷೇತ್ರದ ಶಿಲ್ಪಿಯಾಗಿರ್ತಕ್ಕಂಥ, ಸಹಕಾರಿ ರಂಗದ ಧುರೀಣರಾಗಿ, ಶಿಕ್ಷಣ ಕ್ಷೇತ್ರದ ಒಬ್ಬ ಕ್ರಾಂತಿಕಾರರಾಗಿ ನಮಗಂಥ 10 ಯುವಕರಿಗೆ ಪ್ರೇರಣೆಗಳನ್ನು ಕೊಟ್ಟು ಬಂದಿರತಕ್ಕಂಥ ಸವಣೂರು ಸೀತಾರಾಮ ರೈ ಅವರೇ, ನಮ್ಮ ಮಿತ್ರ ಉದ್ಯಮಿಯಾಗಿ ಇವತ್ತು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕಾರಣಿಯಾಗಿ ಒಬ್ಬ ಯುವ ನೇತಾರರಾಗಿರ್ತಕ್ಕಂತಹ ಕಿರಣ್ ಪುಷ್ಪಗಿರಿ ಅವರೇ, ಇವತ್ತು ಈ ಕಾರ್ಯಕ್ಕೆ ಜನಾರ್ದನ್ ರೆಡ್ಡಿ ಅವರ ಜೊತೆ ಬಂದು ಇವತ್ತು ನಿಂತು ಯಾವತ್ತು ಈ ದೈವಸ್ಥಾನದ ಬ್ರಹ್ಮಕಲಶದ ಸಂದರ್ಭದಲ್ಲಿ ದೂರವಾಣಿ ಮಾಡಿ ಇಲ್ಲಿ ಪ್ರಾರ್ಥನೆ ಮಾಡಬೇಕು ಸಮಸ್ಯೆ ಇದ್ದಾಗ ಅಂತ ಕೇಳಿಕೊಂಡು ಆ ಸಮಸ್ಯೆ ಪರಿಹಾರ ಆದಮೇಲೆ ಮತ್ತೆ ನೆನಪು ಮಾಡಿ ಜನಾರ್ದನ್ ರೆಡ್ಡಿ ಅವರನ್ನು ಇಲ್ಲಿ ಕಳಿಸಿ ಮತ್ತೊಮ್ಮೆ 1 ವರ್ಷದ ನಂತರ ಜನಾರ್ದನ್ ರೆಡ್ಡಿ ಅವರನ್ನು ಕರ್ಕೊಂಡು ಬಂದು ಜೊತೆಯಲ್ಲಿ ಬಂದು, ಯಾಕಂದರೆ ಧರ್ಮಪತ್ನಿ ಹೇಳಿದ್ರೆ ಹಾಗೆ ಕರ್ಕೊಂಡು ಬಂದರು ಅಂತ ಹೇಳಬೇಕಾಗತ್ತೆ. ಹಾಗಾಗಿ ಅವರನ್ನು ಕರ್ಕೊಂಡು ಬಂದು ಇವತ್ತು ಸೇವೆಯನ್ನು ಸಲ್ಲಿರ್ತಕ್ಕಂಥ ಸಹೋದರಿ ಶ್ರೀಮತಿ ಲಕ್ಷ್ಮೀ ಜನಾರ್ದನ್ ರೆಡ್ಡಿ ಅವರೇ, ನಮ್ಮೆಲ್ಲ ಹಿರಿಯನಾಗಿರ್ತಕ್ಕಂಥ ರಾಜೇಂದ್ರ ರೈ ಅವರೇ, ನವೀನ್ ಕುಮಾರ್ ಶೆಟ್ಟಿ ಅವರೇ, ನನ್ನ ಮಿತ್ರ ನಮ್ಮ ಪಾರ್ಟಿಯ ನಾಯಕರಾಗಿರ್ತಕ್ಕಂಥ ಪ್ರಶಾಂತ್ ಅವರೇ, ಇವತ್ತು ಧಾರ್ಮಿಕ ಸಾಮಾಜಿಕ ರಾಜಕೀಯ ಮುಂದಾಳಾಗಿರ್ತಕ್ಕಂಥ ದಿನೇಶ್ ಮೆದು ಅವರೇ,
ನಮ್ಮೆಲ್ಲರ ಒಬ್ಬ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಪಾರ್ಟಿಯ ನಾಯಕರಾಗಿರ್ತಕ್ಕಂಥ ರಾಕೇಶ್ ಕೆಡಿಂಜಿಯವರೇ, ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವು ಏಕತ್ರೀಕರಣಗೊಂಡಿದ್ದೇವೆ. ದಾಸರ ಹಾಡಿನಲ್ಲಿ ಒಂದು ಉಲ್ಲೇಖವನ್ನು ನಾನು ಕಂಡಿದ್ದೇನೆ. ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ಭಾಳ ಬಾರಿ ನಾವು ನಮ್ಮ ಕಾರ್ಯವನ್ನು ಮಾಡ್ತೀವಿ, ನಾವು ಕಾರ್ಯವನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ಆ ಎಲ್ಲ ಪರಿಹಾರ ಆದಮೇಲೆ ನಾವು ಒಂದೊಂದು ಸಾರಿ ದೇವರನ್ನು ಮರಿತೀವಿ, ದೈವವನ್ನು ಮರಿತೀವಿ, ನಾವು ಹೇಳಿರ್ತಕ್ಕಂಥ ಹರಿಕೆಯನ್ನು ಮರಿತೀವಿ. ಅದಕ್ಕೆ ದಾಸರು ಹೇಳ್ತಾರೆ, ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು, ನಿನ್ನ ನಾಮವನ್ನು ಸ್ಮರಣೆ ಮಾಡಿದರೆ ಸಾಕು ಅಂತ. ಜನರ ಉಪಕಾರವೂ ಅಷ್ಟೇ, ಉಪಕಾರ ಸ್ಮರಣೆ ಎಲ್ಲಿಗೆ, ಅವನಿಗೆ ಕಾರ್ಯ ಮುಗಿದ ಮೇಲೆ ಅದನ್ನು ಮರಿತಾನೆ. ಆದರೆ ಯಾರು ಅದನ್ನು ನೆನಪಿಟ್ಟು ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತಾನ, ಅವ ನಿಜವಾಗಿರ್ತಕ್ಕಂಥ ಅವ್ಯಕ್ತವಾಗಿರ್ತಕ್ಕಂಥ ಭಕ್ತ ಅಂತ ನಮ್ಮ ಧರ್ಮ ಹೇಳುತ್ತೆ, ನಮ್ಮ ಸಂಸ್ಕೃತಿ ಹೇಳುತ್ತೆ. ಹಾಗಾಗಿ ಇಲ್ಲಿಯ ದೈವದ ಭಕ್ತರಾಗಿ ಇವತ್ತು ಗಾಲಿ ಜನಾರ್ದನ ರೆಡ್ಡಿ ಅವರನ್ನು ನಾನು ಹೃದಯಪೂರ್ವಕವಾಗಿ ಅಭಿವಂದಿಸ್ತೇನೆ. ನಮ್ಮ ತುಳುನಾಡಿನ ಪರಂಪರೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪರಂಪರೆ. ಜನಾರ್ದನ ರೆಡ್ಡಿಯವರೇ, ಇಡೀ ದೇಶ ಜಗತ್ತು ನೀವು ತಿರುಗಿದರೆ ತುಳುನಾಡಿನ ಪರಂಪರೆ ಅಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಇರತಕ್ಕಂಥ ಇನ್ನೊಂದು ಜಿಲ್ಲೆ, ತುಳುನಾಡಿಗೆ ಪರ್ಯಾಯವಾಗಿರ್ತಕ್ಕಂಥ ಜಿಲ್ಲೆ ಇನ್ನು ಎಲ್ಲೂ ಇಲ್ಲ. ಅಂಥ ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯ ಇರತಕ್ಕಂಥ ಜಿಲ್ಲೆ ಅದು ತುಳುನಾಡು. ತುಳುನಾಡಿನಲ್ಲಿ ವಿಶಿಷ್ಟ ಪರಂಪರೆಗಳಿದೆ. ಯಾವುದು? ನಮ್ಮಲ್ಲಿ 3 ರೀತಿಯ ಆರಾಧನಾ ಪದ್ಧತಿಗಳಿದ್ದಾವೆ. ಜನಪದೀಯವಾಗಿ ನಂಬಿಕೊಂಡು ಬಂದಿರತಕ್ಕಂಥ, ಜನಪದೀಯವಾಗಿ ತುಳು ಭಾಷೆಯ ತುಳು ಸಂಸ್ಕೃತಿಯ ಸೊಗಡು ಯಾವುದರಲ್ಲಿದೆ ಅಂತ ಹೇಳಿದ್ರೆ ಅದು ದೈವಾರಾಧನೆಯಲ್ಲಿ ಇದೆ. ದೈವ ಅನ್ನತಕ್ಕಂಥ ಸಾಕ್ಷಾತ್ಕಾರವನ್ನು ಮಾಡಿದವರು ನಮ್ಮ ಹಿರಿಯರು. ಈ ಜಿಲ್ಲೆಯಲ್ಲಿ 3 ರೀತಿಯ ದೈವಾರಾಧನೆಯಿಂದ ನಂಬತಕ್ಕಂಥ ಒಂದು. ಎರಡನೇದು, ನಾಗಾರಾಧನೆಗೆ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ ಯಾವುದು ಹೇಳಿದ್ರೆ ತುಳುನಾಡು. ನೀವು ದೇಶದ ಎಲ್ಲಿ ಹೋದರೂ ನಾಗಾರಾಧನೆ ಇರ್ಬೋದು, ನಾಗ ಪೂಜೆಗಳಿರ್ಬೋದು. ಆದರೆ ನಾಗಮಂಡಲ ಮತ್ತು ಆಶ್ಲೇಷ ಬಲಿ ವಿಶಿಷ್ಟವಾಗಿ ನಡೆಯತಕ್ಕಂಥ ಏಕೈಕ ಜಿಲ್ಲೆ, ನಾಗನಿಗೆ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ ಯಾವುದು ಹೇಳಿದ್ರೆ ಅದು ತುಳುನಾಡು. ಹೇಳಿದ್ರೆ ಆ ಜಾನಪದೀಯವಾಗಿ ದೈವಾರಾಧನೆ, ಆರಾಧನಾ ಪದ್ಧತಿಯಲ್ಲಿ ನಾಗಾರಾಧನೆ, ಆಗಮಶಾಸ್ತ್ರೋಕ್ತವಾಗಿ ದೇವತಾರಾಧನೆ. ಹಾಗೆ ನಮ್ಮಲ್ಲಿರ್ತಕ್ಕಂಥ ದೇವತಾರಾಧನೆಯಲ್ಲಿ ಪೂಜೆಗಳಲ್ಲಿ ಪರಿವರ್ತನೆ ಇದೆ. ಇಲ್ಲಿರ್ತಕ್ಕಂಥದ್ದು ಆಗಮ, ಭಾಗವತ, ಮಧ್ವ, ಈ 3 ಸಂಪ್ರದಾಯಗಳ ಅಡಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತವೆ. ನಿಮ್ಮಲ್ಲಿ ತಂತ್ರಸಾರ ಇದೆ, ಬೇರೆ ಬೇರೆ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆಗಳು ನಮ್ಮಲ್ಲಿ ಇರಬೇಕು. ಅದಕ್ಕೋಸ್ಕರ ಒಂದು ಉಲ್ಲೇಖವನ್ನು ಮಾತ್ರ ಮಾಡ್ತೇನೆ. ಆ ಉಲ್ಲೇಖಗಳು ಏನಿದ್ದಾವೆ, ನಮ್ಮಲ್ಲಿ 1200 ವರ್ಷಗಳ ಕಾಲದಿಂದ ದೈವಾರಾಧನೆಯ ಉಲ್ಲೇಖಗಳು ಸಿಗ್ತದೆ. ಕಾರ್ಕಳದ ಕಾಂತಾವರ ಅನ್ನತಕ್ಕಂಥದ್ರಲ್ಲಿ ಮೊದಲ ಬಾರಿಗೆ ದೈವಾರಾಧನೆ. ಈ ಭೂತ ಅನ್ನತಕ್ಕಂಥದ್ದು ಸಂಸ್ಕೃತದಲ್ಲಿದೆ, ದೇವರಿಗೂ ಭೂತ ಅಂತ ಹೇಳ್ತಾರೆ. ದೈವ ಅನ್ನತಕ್ಕಂಥದ್ದು ಇಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು ಮೊದಲು ದೈವಕ್ಕೆ ಆರಾಧನೆ. ಹಾಗಾಗಿ ದೈವ ದೇವರು ಅಂತ ಹೇಳ್ತಾರೆ, ದೇವರು ದೈವ ಅಂತ ಹೇಳೋದಿಲ್ಲ ನಾವು. ಮೊದಲು ದೈವಕ್ಕೆ, ದೇವರಿಗೆ. ಯಾಕೆ ಹೇಳಿದ್ರೆ ಎಲ್ಲಿರ್ತಕ್ಕಂಥ ಒಂದು ದೈವ ನುಡಿಯನ್ನು ಹೇಳ್ತದೆ. ಬೊಬ್ಬು ಅನ್ನತಕ್ಕಂಥ ದೈವ ಮಗವೀರರು ನಂಬಿರ್ತಕ್ಕಂಥ ದೈವ. ಅದು ಹೇಳ್ತದೆ, ಕಡಲಿಡಿದು ಏರಿದು ಬತ್ತೆ, ಕಾಡಿಡಿದು ಜತ್ತು ಬತ್ತೆ. ಹೇಳಿದ್ರೆ ಇಲ್ಲಿಯ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಮಗವೀರರಿಗೆ ಮೊದಲು ಸಿಕ್ಕಿರ್ತಕ್ಕಂಥದ್ದು ಬೊಬ್ಬು ಅನ್ನತಕ್ಕಂಥ ದೈವ. ಆ ದೈವ ಹೇಳುತ್ತೆ, ನಾನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಹೇಳಿದ್ರೆ ಇಲ್ಲಿ ಸಂಸ್ಕೃತ ಬರುವ ಮುಂಚೆ, ಆಗಮ ಬರುವ ಮುಂಚೆ ನಮ್ಮ ಹಿರಿಯರು ದೈವಗಳನ್ನು ನಂಬಿದ್ರು ಅನ್ನತಕ್ಕಂಥದ್ದು. ಹೇಳಿದ್ರೆ ಎಲ್ಲದಕ್ಕಿಂತ ಮೊದಲ ಪ್ರಾಧಾನ್ಯ ಇಲ್ಲಿ ದೈವತಾರಾಧನೆ, ದೈವವೇ ಶ್ರೇಷ್ಠ ಅನ್ನತಕ್ಕಂಥ ಪರಂಪರೆ ಇರತಕ್ಕಂಥ ಜಿಲ್ಲೆ ಈ ತುಳುನಾಡಿನ ಜನಪದೀಯವಾಗಿ ಬಂದಿರತಕ್ಕಂಥ. ಹಾಗೆ ಒಂದು ಬಹಳ ಹಿರಿತನದ ಪರಂಪರೆ ಇರತಕ್ಕಂಥ ದೈವಗಳು. ಹಾಗಾಗಿ ಆ ದೈವ ಹೇಳ್ತದೆ, ನಿನಗೆ ತಾಯಿಯಾಗಿ ನಿನ್ನನ್ನು ತಪ್ತೇನೆ. ತುಳುವಲ್ಲಿ ಬಹಳ ಸುಂದರವಾಗಿ ಅದನ್ನು ನುಡಿ ಇದೆ, ಮಾವನಾಗಿ ಸಾಕ್ತೇನೆ. ಹೇಳಿದ್ರೆ ನಮಗೆ ಇಲ್ಲಿ ಅಳಿಯ ಸಂಪ್ರದಾಯ ಇರತಕ್ಕಂಥ, ಅಳಿಯ ಕಟ್ಟಿನ ಸಂಪ್ರದಾಯಗಳು ಹೆಚ್ಚು. ಮಕ್ಕಳು ಕೊಟ್ಟು ಮತ್ತು ಅಳಿಯ ಕಟ್ಟೆ ಎರಡಿದೆ. ವಿಶಿಷ್ಟವಾಗಿರ್ತಕ್ಕಂಥ ಅಳಿಯ ಕಟ್ಟಿನ ಸಂಪ್ರದಾಯ. ಇಲ್ಲಿ ತಾಯಿ ಮತ್ತು ಮಾವ ನಮಗೆ ಸರ್ವಶ್ರೇಷ್ಠ, ತಂದೆಗಿಂತಲೂ ಮಾವ ಹೆಚ್ಚು. ಹಾಗಾಗಿ ಇಲ್ಲಿ ದೈವ ಹೇಳ್ತಾನೆ, ನಿನ್ನನ್ನು ತಾಯಿಯಾಗಿ ಕಾಯ್ತೇನೆ, ತಾಯಿಯಾಗಿ ಸಾಕ್ತೇನೆ, ತಂದೆಯಾಗಿ ಮಾವನಾಗಿ ನಿನ್ನನ್ನು ಸಲಹುತ್ತೇನೆ ಅಂತ ಹೇಳ್ತಕ್ಕಂಥ. ಹೇಳಿದ್ರೆ ನಮಗೆ ತಾಯಿ ಮತ್ತು ಮಾವ ಕುಟುಂಬದ ಪ್ರತಿನಿಧಿಯಾಗಿರ್ತಕ್ಕಂಥ ದೈವ ಅದು ಹೇಳ್ತೇನೆ, ನಿನ್ನ ಸಂರಕ್ಷಣೆಗೆ ನಾನಿದ್ದೇನೆ ಅಂತ ಇವತ್ತು ಕಡಿಂಜಡಿ ತಾಯಿ ನಿಮಗೆ ಹೇಳಿದೆ, ಅದನ್ನು ನಡೆದಿದೆ. ನಿಮಗೆ ತಾಯಿ ಮತ್ತು ಮಾವನಾಗಿ ನಿಮ್ಮನ್ನು ಸಮಸ್ಯೆಯಿಂದ ಪಾರು ಮಾಡತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ನುಡಿಯಿಂದ ಆಗಿದೆ. ಹಾಗಾಗಿ ಹೇಳಿದೆ, ದೈವಾರಾಧನೆಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆ ಇರ್ತಕ್ಕಂಥ. ಅದರಲ್ಲಿ 3 ರೀತಿಯ ದೈವಾರಾಧನೆ. ಒಂದು ನಾವು ಏನು ಹೇಳ್ತೀವಿ ಅಂತ ಕೇಳಿದ್ರೆ, ಇಲ್ಲಿ ದೇವರ ಶಕ್ತಿಯಿಂದ ಬಂದಿರತಕ್ಕಂಥ ದೈವಗಳು ಅಂತ ಇದ್ದಾವೆ. ದೇವರ ಶಕ್ತಿಯಿಂದ ಬಂದಿರತಕ್ಕಂಥ, ಅದರಲ್ಲಿ ವೈದ್ಯನಾಥ ಅಂತ ಒಂದು ದೈವ ಇದೆ, ಜುಮಾದಿ ಅಂತ ಒಂದು ದೈವ ಇದೆ. ಇದೆಲ್ಲ ದೇವರ ಶಕ್ತಿಗಳಾಗಿ ಬಂದಿರತಕ್ಕಂಥ ದೈವಗಳು. ಎರಡನೇದು, ಇತಿಹಾಸ ಪುರುಷರಾಗಿ ಹೋರಾಟ ಮಾಡಿಕೊಂಡು ಸಮಾಜಕ್ಕೆ ನ್ಯಾಯವನ್ನು, ಸಾಮಾಜಿಕ ನ್ಯಾಯವನ್ನು ಕೊಟ್ಟವರು. ಇವತ್ತು ಹುಡುಕಿದಾಗ ಕೋಟಿ ಚೆನ್ನೈಯವರು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ದೈವಗಳಾದರು. ಸಮಾಜಕ್ಕೆ ಅನ್ಯಾಯ ಆದಾಗ ಎದುರಾಗಿ ನಿಂತರು, ಸಮಾಜಕ್ಕೆ ನ್ಯಾಯವನ್ನು ತಂದು ಕೊಟ್ಟರು, ಸಮಾಜದಲ್ಲಿ ಕಟ್ಟಕೊನೆಯ ವ್ಯಕ್ತಿಗೆ ಶಕ್ತಿಯನ್ನು ತುಂಬಿದರು. ಅದಕ್ಕೋಸ್ಕರ ಇದರ ನಂತರ ಅವರು ದೈವಗಳಾದರು, ದೈವತ್ವವನ್ನು ಪಡೆದರು ಅಂತ ಕೇಳ್ತದೆ. ಹಾಗಾಗಿ ಮಾನವರು ಮಹಾದೇವತ್ವಕ್ಕೆ ಏರಿರ್ತಕ್ಕಂಥ ಜಿಲ್ಲೆ ಇದು.
ಮಾನವನೇ ಭಗವಂತನಾಗಿರ್ತಕ್ಕಂಥ ಜಿಲ್ಲೆ ಯಾವುದು ಹೇಳಿದ್ರೆ ಅದು ತುಳುನಾಡು. ಇಲ್ಲಿ ಸುಮಾರು ದೈವಗಳು ಮಾನವರು ದೈವಗಳಾಗಿರ್ತಕ್ಕಂಥ. ಮೂರನೇದು ಸಾನ್ನಿಧ್ಯಕ್ಕೆ ಕ್ಷೇರಿರ್ತಕ್ಕಂಥ ದೈವಗಳು. ಕೊಡಮಣಿ ಅನ್ನತಕ್ಕಂಥ ಪ್ರದೇಶದಲ್ಲಿ ಕೊಡಮಣಿ ತಾಯಿ, ಜಾರ ಅನ್ನತಕ್ಕಂಥ ಪ್ರದೇಶದಲ್ಲಿ ಜಾರಂದ, ಹೀಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಮಾಯದ ರೂಪದಲ್ಲಿ ಬಂದಿರತಕ್ಕಂಥ ದೈವಗಳು ಅಂತ ಹೇಳ್ತಕ್ಕಂಥ ಈ ಮೂರು ರೀತಿಯ ದೈವಗಳು ನಾವು ನಂಬಿದವರಿಗೆ ಶಕ್ತಿ ಕೊಟ್ಟವು ಅಂತ ಕೇಳ್ತೀವಿ. ಹಾಗಾಗಿ ಹೇಳಿದೆ, ಇದರ ಬಹಳ ಉಲ್ಲೇಖಗಳಿದ್ದಾವೆ. ಬಹಳ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ, ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೈವದ ಸಾಕ್ಷಾತ್ಕಾರಗಳು, ಅಲ್ಲಿ ನಡೆದಿರ್ತಕ್ಕಂಥ ಶಕ್ತಿ ಮಹಿಮೆಗಳು ಅದ್ಭುತವಾಗಿದೆ. ಅದಕ್ಕಿಂತ ವಿಶಿಷ್ಟ ನಾನೆಲ್ಲ ಕಡೆ ಹೇಳುವಂಥದ್ದು ಏನು ಹೇಳಿದ್ರೆ, ಎರಡು ವಿಶಿಷ್ಟ ಬಂದ ನಾವು, ಒಂದು ಸಾಮಾಜಿಕ ನ್ಯಾಯ, ಇನ್ನೊಂದು ಅಲ್ಲಿ ಕೊಟ್ಟಿರ್ತಕ್ಕಂಥ ಜಾತ್ಯತೀತತೆಯ ಮನೋಭಾವವನ್ನು ತೆಗೆದಿರೋ. ಹಾಗಾಗಿ ಇಲ್ಲಿ ಸಾಮಾಜಿಕವಾಗಿ ಯಾರ್ಯಾರು ದೈವದ ಎದುರು ನಿಂತರ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗದೇ ಇರತಕ್ಕಂಥ ತೀರ್ಪನ್ನು ಮುಗಿದಿರ್ತಕ್ಕಂಥ ಕೊಡಿಯಡಿಗಳಿದ್ದಾವೆ. ಸುಪ್ರೀಂ ಕೋರ್ಟಲ್ಲಿ ಮುಗಿಯದೇ ಇರತಕ್ಕಂಥ ತೀರ್ಮಾನ ನಮ್ಮ ದೈವದ ಕೊಡಿಯಡಿಯಲ್ಲಿ ಆಗಿದೆ. ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ತೀರ್ಮಾನಕ್ಕಿಂತ ಶ್ರೇಷ್ಠವಾದ್ದು ನಮ್ಮದ ದೈವದ ನುಡಿ ಅನ್ನತಕ್ಕಂಥದ್ದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಇಂತಹ ಕಾರಣೀಕದ ಪ್ರದೇಶಗಳು ಹತ್ತಾರಿದೆ. ಅದರಲ್ಲಿ ಈ ಕ್ಷೇತ್ರವು, ಈ ಕ್ಷೇತ್ರ ಬಹಳ ವರ್ಷ ಜೀರ್ಣಾವಸ್ಥೆಯಲ್ಲಿತ್ತು. ಕಳೆದ ವರ್ಷ ನಮ್ಮೆಲ್ಲ ಮಿತ್ರರ ಸಹಕಾರದಿಂದ ಸೇರಿ ಜೀರ್ಣೋದ್ಧಾರ ಆಯಿತು. ಆ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ನಮ್ಮ ಶಿವಪ್ರಸಾದ್ ಇದ್ದರು, ದಿನೇಶ್ ಇದ್ದರು, ನಮ್ಮ ರಾಕೇಶ್ ಕಡಿಂಜ್ ಇದ್ದರು, ಪ್ರಶಾಂತ್ ಇದ್ದರು, ಬಾಕಿ ಎಲ್ಲ ಹುಡುಗರು ಸೇರಿಕೊಂಡು ಇದು ಜೀರ್ಣೋದ್ಧಾರ ಮಾಡಬೇಕು ಅನ್ನತಕ್ಕಂಥ ಸಂಕಲ್ಪದಿಂದ ಜೀರ್ಣೋದ್ಧಾರ ಮಾಡಿ. ಜೀರ್ಣೋದ್ಧಾರಕ್ಕೆ ನಮ್ಮ ಪ್ರಶಾಂತನ ಸಹಕಾರದಿಂದ ನೀವು ಬ್ರಹ್ಮಕಲಶಕ್ಕೆ ಬರಬೇಕಿತ್ತು. ಅನಿವಾರ್ಯ ಕಾರಣಕ್ಕೆ ನೀವು ಬರಲಿಕ್ಕಾಗಲಿಲ್ಲ. ಅಕ್ಕ ನಾನು ಇದ್ದ ವೇದಿಕೆಯಲ್ಲಿ ಫೋನ್ ಮಾಡಿ ಪ್ರಶಾಂತಿಗೆ ಕೊಟ್ಟರು, ಪ್ರಶಾಂತ್ ನನಗೆ ಕೊಟ್ಟರು. ಅಕ್ಕ ನನ್ನ ಹತ್ರ ಹೇಳಿದ್ರು ಪ್ರಾರ್ಥನೆ ಮಾಡಿ ಅಂತ. ನಾನು ಇರಲಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಇವರಲ್ಲಿ ಹೇಳಿ ನಾನು ಅರ್ಜೆಂಟ್ ಹೋಗಬೇಕಿತ್ತು, ಹೋಗಿದ್ದೆ. ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದಾಗ ಕೊಡಿಯಡಿಯಲ್ಲಿ ಒಂದು ನುಡಿ ಆಯಿತು. ಆ ನುಡಿ ಏನಾಯಿತು ಅಂತ ಕೇಳಿದ್ರೆ, ನಿಮ್ಮನ್ನು ರಕ್ಷಣೆ ಮಾಡ್ತೇನಂತೆ. ಹಾಗಾಗಿ ನುಡಿಗೆ ಸರಿಯಾಗಿದೆ, ರಕ್ಷಣೆ ಆಗಿದೆ. ಇವತ್ತು ನೀವು ಬಂದಿದ್ರಿ, ಆವತ್ತು ನೀವು ಮತ್ತೆ ಮಾತು ಕೊಟ್ಟ ಹಾಗೆ 1 ತಿಂಗಳಲ್ಲಿ ಬಂದ್ರಿ. ಈ ಸಭಾಭವನಕ್ಕೆ ನಿಮ್ಮ ಸಹಾಯವನ್ನು ಕೊಟ್ರಿ. ಸಹಾಯ ಕೊಟ್ರಿ ಅಷ್ಟು ಮಾತ್ರ ಅಲ್ಲ, ಮುಂದಿನ ವರ್ಷದ ನೇಮೋತ್ಸವಕ್ಕೆ ಬರ್ತೀನಿ ಹೇಳಿದೆ. ಇವತ್ತು ಆ ನೇಮೋತ್ಸವಕ್ಕೆ ಬಂದಿದ್ರಿ. ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ, ಕಾರಣಕ್ಕೆ ಇರ್ತಕ್ಕಂಥ ಒಂದು ಪ್ರದೇಶ ಕಡಿಂಜೋಡಿತಾಯ. ಈ ಉಳ್ಳಾಕುಲು ಅನ್ನತಕ್ಕಂಥದ್ದು ನಮಗೆ ರಾಜ ಪರಂಪರೆಯಲ್ಲಿ ಬರ್ತಕ್ಕಂಥ ದೈವ, ಅದು ದೇವರ ಸಾಕ್ಷಾತ್ಕಾರ ಇರತಕ್ಕಂಥ ದೈವಗಳು ಅಂತ. ಹಾಗಾಗಿ 3 ರಾಜ ದೈವಗಳು ಇಲ್ಲಿ ಇರತಕ್ಕಂಥ ಪ್ರದೇಶದಲ್ಲಿ ನೀವು ಇವತ್ತು ಬಂದು ನಿಮ್ಮ ಸೇವೆಯನ್ನು ಕೊಟ್ಟಿದ್ದೀರಿ. ನೀವು ನೇಮೋತ್ಸವದಲ್ಲಿ ಭಾಗವಹಿಸ್ತೀರಿ, ಅದೊಂದು ವಿಶಿಷ್ಟ. ಆದರೆ ನಮ್ಮ ಇಚ್ಛೆ ಏನು ಅಂತ ಕೇಳಿದ್ರೆ, ಪ್ರತಿ ವರ್ಷ ಈ ದೈವಕ್ಕೆ ಬಂದು ನೀವು ನಡ್ಕೊಳ್ಬೇಕು ಅನ್ನತಕ್ಕಂಥ ನಂಬಿಕೆ ಇಲ್ಲಿರ್ತಕ್ಕಂಥ ಹೇಳಿದ್ರೆ, ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ನಿಮಗೆ ಮುಂದಿನ ದಿನಗಳನ್ನು ಅದು ರಕ್ಷಣೆ ಕೊಡಬೇಕು. ಮುಂದಿನ ದಿನಗಳು ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ತಾಯಿಯಾಗಿಯೂ ಮಾವನಾಗಿಯೂ ನಿಮ್ಮ ಜೊತೆ ಆ ದೈವಗಳು ಇರಬೇಕು. ಹಾಗಾಗಿ ನಮ್ಮ ಅಪೇಕ್ಷೆಯು ಭಾಳ ದೊಡ್ಡದಿದೆ. ಆ ಅಪೇಕ್ಷೆಗೆ ಪೂರಕವಾಗಿ ನೀವು ನಿರಂತರವಾಗಿ ಇಲ್ಲಿಯ ಭಕ್ತಿಯನ್ನು, ಹೇಗೆ ಇವತ್ತು ನೀವು ಭಕ್ತನಾಗಿ ಬಂದಿದ್ದೀರಿ, ನಮಗೆ ವಿಶ್ವಾಸ ಇದೆ. ನೀವತ್ತು ಜನಾರ್ದನ್ ರೆಡ್ಡಿಯಾಗಿ ಬಂದಿಲ್ಲ, ನೀವತ್ತು ಶಾಸಕರಾಗಿ ಬಂದಿಲ್ಲ, ಇವತ್ತು ನೀವು ಬಹಳ ದೊಡ್ಡ ಶ್ರೀಮಂತನಾಗಿ ಬಂದಿಲ್ಲ. ಈ ದೈವದ ಭಕ್ತನಾಗಿ ನಾನು ಹೇಳಿರ್ತಕ್ಕಂಥ ಹರಿಕೆಯನ್ನು ಸಲ್ಲಿಸಬೇಕು ಅನ್ನುವಂಥ ಏಕ ಭಾವನೆಯಿಂದ ಭಕ್ತ ರೂಪದಿಂದ ನೀವು ಬಂದಿದ್ದೀರಿ. ಆ ಭಕ್ತನಿಗೆ ಯಾವತ್ತು ನಮ್ಮ ಜಿಲ್ಲೆಯ ತುಳುನಾಡಿನ ದೈವಗಳು ಯಾರು ಭಕ್ತಿಯಿಂದ ಆ ದೈವದ ಕಾಲ್ನಡಿಗೆ ಬಿದ್ದಿದ್ದಾರೆ, ಅವರು ಎಲ್ಲರನ್ನ ಎತ್ತಿ ಮೇಲಕ್ಕೆ ಸೂರ್ಯದ ಚಂದ್ರರಿಗೆ ಕಾಯ್ತೇನೆ ಅಂತ ಹೇಳ್ತಾನೆ. ಅಂತಹ ಕಾಯ್ದ ಉದಾಹರಣೆಗಳಿದ್ದಾವೆ. ಮುಂದಕ್ಕೂ ಈ ದೈವಗಳು ನಿಮ್ಮನ್ನು ಕಾಯ್ತವೆ. ಹಾಗಾಗಿ ಅದೇ ನಂಬಿಕೆಯಿಂದ ನೀವು ಇರಬೇಕು ಅನ್ನತಕ್ಕಂಥ ಅಭಿಪ್ರಾಯದಿಂದ ಬಹಳ ಕಷ್ಟಪಟ್ಟು ಈ ದೈವಸ್ಥಾನದ ಜೀರ್ಣೋದ್ಧಾರ ಆಗಿದೆ. ಬಹಳ ನೋಡಿ ದೈವದ ಅಪೇಕ್ಷೆಗಳು, ಇದೆಲ್ಲವೂ ದೈವಕ್ಕೆ ಅಪೇಕ್ಷೆ ಇರೋದು. ದೈವ ಕೇಳದೆ ನಾವು ಕೊಡ್ತೇನೆ ಹೇಳಿದ್ರೆ ಅಹಂಕಾರ ಆಗುತ್ತೆ. ಇಲ್ಲಿ ಜೀರ್ಣೋದ್ಧಾರ ಆಗಬೇಕು, ದೈವದ ಅಪೇಕ್ಷೆ. ಯಾರು ಇರಬೇಕು, ದೈವದ ಅಪೇಕ್ಷೆ. ಎಲ್ಲರೂ ಸೇರಿ ಮಾಡಬೇಕು, ದೈವದ ಅಪೇಕ್ಷೆ. ಆವತ್ತೇ ನೀವು ಬರಬೇಕಿತ್ತು, ಬರಲಿಕ್ಕಾಗಲಿಲ್ಲ. ಆದರೆ ನೀವು ಬಂದ್ರಿ. ನಾವು ಸ್ವಲ್ಪ ಸಾಲದಲ್ಲಿದ್ದೆವು, ಸಾಲ ಪೂರ್ತಿ ಮುಗಿಲಿಲ್ಲ. ಆದರೆ ದೈವ ಅನುಗ್ರಹ ಮಾಡಿದೆ. ನಿಮ್ಮಂಥ 10 ಭಕ್ತರನ್ನು ಕರೆ ತರಿತದೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಆ ಕರೆತರುವಂಥ ವಿಶ್ವಾಸದ ಜೊತೆಗೆ ಆ ದೈವ ಏನು ನುಡಿದಿದ ಅದನ್ನು ನಡೀತದೆ. ನಿಮಗೂ ಮತ್ತೆ ಇನ್ನಷ್ಟು ಒಳಿತಾಗಲಿ. ಈ ದೈವದ ನಿರಂತರವಾಗಿರ್ತಕ್ಕಂಥ ಭಕ್ತಿ ನಿಮ್ಮಲ್ಲಿರಲಿ, ಭಕ್ತದ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ. ತುಳುನಾಡಿನ ದೈವಗಳು ನಂಬಿದವರನ್ನು ಕೈ ಬಿಟ್ಟ ಉದಾಹರಣೆಗಳಿಲ್ಲ. ಕಾರಣಿಕವನ್ನು ಸಾಕ್ಷಾತ್ಕಾರ ಜಾಗದಲ್ಲೇ ತೋರಿಸಿರ್ತಕ್ಕಂಥ ಉದಾಹರಣೆಗಳಿದೆ. ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ. ಇಂತಹ ಒಂದು ಗ್ರಾಮೀಣ ಪ್ರದೇಶಕ್ಕೆ, ಬಳ್ಳಾರಿಯಂತಹ ದೂರದ ಊರಿಂದ ಒಬ್ಬ ಶಾಸಕರಾಗಿ, ಜನಪ್ರತಿನಿಧಿಯಾಗಿ ನೀವು ಕೇವಲ ಶ್ರೀಮತಿ ಅವರನ್ನು ಕಳಿಸಿಕೊಟ್ಟಿದ್ರೆ ಸಾಕು. ಆದರೆ ನೀವು ಹಾಗೆ ಮಾಡಲಿಲ್ಲ. ನಾನೇ ಇರಬೇಕಾದ ದೈವದ ಜೊತೆ, ನಾನೇ ಇರಬೇಕು ಅನ್ನತಕ್ಕಂಥ ಭಾವನೆಯಿಂದ ಆ ಭಕ್ತಿಯನ್ನು ತೋರಿಸೋದಕ್ಕೆ ದಂಪತಿ ಸಮೇತರಾಗಿ ನಿಮ್ಮ ಮೊಮ್ಮಕ್ಕಳ ಜೊತೆಯಾಗಿ ಬಂದಿದ್ದೀರಿ. ಹಾಗಾಗಿ ನಮ್ಮ ಆ ದೈವದ ಪ್ರಾರ್ಥನೆಯನ್ನು ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಿತಿಯವರ ಪ್ರಾರ್ಥನೆ ನಿಮಗೆ ಮಾತ್ರ ಅಲ್ಲ, ಆ ಮೊಮ್ಮಕ್ಕಳ ಬಾಳಿನಲ್ಲೂ ದೈವ ಅನುಗ್ರಹ ಇರಬೇಕು ಕೊನೆಯವರೆಗೆ ಅನ್ನುವಂಥ ನಂಬಿಕೆ, ಪ್ರಾರ್ಥನೆ ಜೊತೆಗೆ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಸುಂದರವಾಗಿರ್ತಕ್ಕಂಥ ಸಮುದಾಯ ಭವನಕ್ಕೆ ನೀವು ಸಹಕಾರಿಯಾಗಿದ್ದೀರಿ. ನಿಮ್ಮ ಸಹಕಾರದಿಂದ ಶಿಲಾನ್ಯಾಸ ಆಗಿದೆ, ನಿಮ್ಮ ಇವತ್ತು ಹಸ್ತದಿಂದ ಉದ್ಘಾಟನೆ ಆಗಿದೆ. ಮತ್ತೊಮ್ಮೆ ಎಲ್ಲಿ ಬೆವರು ರಾತ್ರಿ ಹಗಲು ದುಡಿದಿರ್ತಕ್ಕಂಥ ಈ ದೈವಸ್ಥಾನ ಆಗಬೇಕು ಅಂತ ಹೇಳಿ ಪರಿಶ್ರಮ ಹಾಕಿರ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ.
ಅವರೆಲ್ಲರ ಪರಿಶ್ರಮ, ಅವರೆಲ್ಲರ ರಕ್ತ ಬೆವರು ಮಾಡಿದ, ಅವರೆಲ್ಲರ ಕಾರಣಿಕಂದ ನನಗೆ ಅನಿಸಿದ ಇದರ ಕಾರಣಿಕ ಎಷ್ಟು ಹೇಳಿದ್ರೆ 6 ತಿಂಗಳಲ್ಲಿ ಇಂತಹ ಸುಂದರವಾಗಿರ್ತಕ್ಕಂಥ ದೈವಸ್ಥಾನ ಎದ್ದು ನಿಂತಿದ್ರೆ 6 ತಿಂಗಳ ಸಮಯದಲ್ಲಿ ಅಂತ ಹೇಳಿದ್ರೆ ಆ ದೈವದ ಶಕ್ತಿ ಎಷ್ಟು ಅಂತ ನಿಮ್ಗೆ ಗೊತ್ತಾಗಲಿ ಅಂತ ಹೇಳುವ ಕಾರಣಕ್ಕೋಸ್ಕರ ಹೇಳಿದ್ದೇನೆ. ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಭಗವಂತ ಅನುಗ್ರಹ ಆಗಲಿ ಅಂತ ಶುಭವನ್ನು ಹಾರೈಸ್ತೇನೆ. ದಂಪತಿಗಳೇ ಒಟ್ಟಿಗಿರುವಂಥ, ಅದೇ ರೀತಿ ನಮ್ಮ ಸವಣೂರಿನ ಶಿಲ್ಪಿಯಾಗಿರುವಂಥ ಸಿದ್ದರಾಮಯ್ಯ ಅವರೇ, ಅದೇ ರೀತಿ ನಮ್ಮ ಪುಷ್ಪಗಿರಿಯವರು ಕೂಡ ನಮ್ಮೊಟ್ಟಿಗಿದ್ದಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ. ಅದೇ ರೀತಿ ಕಿರಣನ್ನ, ಅದೇ ರೀತಿ ಈ ಒಂದು ಕಮಿಟಿಯ ಸುಧಾಕರಣ್ಣ ಇದ್ದಾರೆ, ಅದೇ ರೀತಿ ನವೀನ್ ಕುಮಾರ್ ಇದ್ದಾರೆ, ರಾಜೇಂದ್ರಣ್ಣ ಇದ್ದಾರೆ. ಅದು ನಮ್ಮೂರಿನ ಕಾರ್ಯಕ್ರಮ. ನಾನು ಫಸ್ಟು ಈ ಸ್ಥಳಕ್ಕೆ ಬರುವಾಗ ಇಷ್ಟು ಸುಂದರವಾಗಿರಲಿಲ್ಲ. ಕಾಡಿನಿಂದ ಕೂಡಿದ ಬಳ್ಳಿಗಳು, ಮರ ಅಷ್ಟೇ ಇತ್ತು. ಅಡಿಯಲ್ಲಿ ನೇಮೋತ್ಸವ ನಡೀತಿತ್ತು, ಬಡಿಸುವಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಬಂದಿದ್ದೆ ಪ್ರಥಮವಾಗಿ. ಮತ್ತೆ ಒಂದು ದಿವಸ ಮೀಟಿಂಗ್ ಮಾಡಿ ರಾಕೇಶ್ ಅಣ್ಣನವರು ಇಲ್ಲೊಂದು ಸುಂದರವಾದ ಕಟ್ಟಡ ಆಗಬೇಕು, ದೈವಕ್ಕೆ ಒಂದು ಗುಡಿ ಆಗಬೇಕು ಅಂತೇಳಿ ಒಂದು ಮೀಟಿಂಗ್ ಕರೆಸಿ ಅದಕ್ಕೂ ಕೂಡ ಬಂದಿದೆ. ಆನಂತರ 6 ತಿಂಗಳು, 4 ತಿಂಗಳು ಜಾಸ್ತಿ ಅಂತ ಹೇಳಿದರೆ 6 ತಿಂಗಳಲ್ಲಿ ಎಲ್ಲ ಕೆಲಸ ಆಗಿ ಸುಂದರವಾದ ಇಲ್ಲೊಂದು ಇವತ್ತು ದೈವಗಳ ಗುಡಿ ನಿರ್ಮಾಣ ಆಗಿ ಈ ಊರಿನ ಭಕ್ತರಿಗೆ ಏನು ಅಭಯವನ್ನು ನೀಡುವಂಥ ದಾಯಕರಾಗಿ ಇಲ್ಲಿ ಆ ಹೊಸ ಗುಡಿಯಲ್ಲಿ ಶಿಲಾನ್ಯಾಸದೊಂದಿಗೆ ಇವತ್ತು ಆರಾಧಿಸುವಂಥ ಒಂದು ಶಕ್ತಿ ಮೂರ್ತಿಗಳಾಗಿ ನಮಗೆ ಎಲ್ಲರನ್ನೂ ಆರಾಧಿಸ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಆ ದಿವಸದ ಕಾರ್ಯಕ್ರಮದಲ್ಲಿ ಕೂಡ ಜನಾರ್ದನ್ ರೆಡ್ಡಿಯವರು ಬರಬೇಕಿತ್ತು, ಆ ಕಾರ್ಯಕ್ರಮ ಬರಲಿಕ್ಕಾಗಲಿಲ್ಲ ಎನ್ನುವ ನೋವನ್ನು ಭಕ್ತರು ದೈವದ ಅಲ್ಲಿ ಬೇಡಿಕೊಂಡಾಗ ನೀವೇನು ಬೇಸರ ಪಡ್ಕೊಳ್ಬೇಕಾಗಿಲ್ಲ, 1 ತಿಂಗಳೊಳಗೆ ಎಲ್ಲ ಅವರ ಏನು ಸಂಕಷ್ಟಗಳು ಪರಿಹಾರ ಆಗಿ ಮೊದಲಿನಂಥ ಜನಾರ್ದನ್ ರೆಡ್ಡಿ ಆಗಿ ಬರ್ತಾರೆ ಅನ್ನುವ ಒಂದು ಅಭಯವನ್ನು ನೀಡಿದರು. ಆಗ ಜನಗಳಿಗೆ ಒಂದು ಜಿಜ್ಞಾಸೆ ಇತ್ತು, ಸಾಧ್ಯನಾ ಇದು ಅಂತ. ಕೋರ್ಟ್ ಅಂತ ಹೇಳಿದ ನಂತರ ಇದು ಸಾಧ್ಯನಾ ಅಂತೇಳಿ, ಆದರೂ ಅದನ್ನು ಸಾಧಿಸಿ ತೋರಿಸುವಂಥ ಶಕ್ತಿ ಈ ದೈವಗಳಾಗಿದೆ ಎನ್ನುವುದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಮತ್ತು ಅದನ್ನು ಎಲ್ಲರೂ ಅದನ್ನು ಒಪ್ಪಿಕೊಳ್ಳುವಂಥ ನಿದರ್ಶನಕ್ಕೆ ಬಂದಿದ್ದಾರೆ. ನಿಟ್ಟಿನಲ್ಲಿ ಇಲ್ಲಿಯ ಶಕ್ತಿ ಮೂರ್ತಿ ಎಷ್ಟು ಕಾರಣಿಕ ಎನ್ನುವುದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆ ಮುಖಾಂತರ ನಮಗೆಲ್ಲರಿಗೂ ಆ ಭಗವಂತ ಇಲ್ಲಿಯ ದೇವರುಗಳು ಇನ್ನಷ್ಟು ಆಶೀರ್ವಾದ ಮಾಡಿ ಈ ಊರಿನ ಎಲ್ಲ ಜನರಿಗೆ ಆರೋಗ್ಯವನ್ನು ಕೊಡಲಿ, ಅವರ ಕೃಷಿಯಲ್ಲಿ ಇರುವಂಥ ಏನು ಸಮೃದ್ಧಿಯನ್ನು ಕೂಡ ಉಂಟು ಮಾಡಲಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ, ಜನಾರ್ದನ್ ರೆಡ್ಡಿಯವರು ಮತ್ತು ಅವರ ದಂಪತಿ, ಅವರ ಕುಟುಂಬದವರು, ಮೊಮ್ಮಕ್ಕಳೆಲ್ಲ ಬಂದಿದ್ದಾರೆ, ಅವರಿಗೂ ಇನ್ನಷ್ಟು ಶಕ್ತಿಯನ್ನು ಆರೋಗ್ಯವನ್ನು ಭಗವಂತ ಕರುಣಿಸಲಿ ಅಂತ ಹೇಳ್ತಾ, ಸದಾ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇರಿ ನೀವು ಅಂತ ಇನ್ನೂ ಕೂಡ ಇನ್ನಷ್ಟು ಅಭಿವೃದ್ಧಿ ಕೆಲಸ ಇಲ್ಲಿ ಆಗುವಾಗಲೂ ನಿಮ್ಮ ಸಹಕಾರ ಇನ್ನೂ ಕೂಡ ಬೇಕಾಗ್ತದೆ. ಅದಕ್ಕೂ ನಿಮ್ಮ ಸಹಕಾರ ಮುಂದೆ ಕೂಡ ಇರಲಿ ಅಂತ ನಾನು ಈ ಕ್ಷೇತ್ರದ ಶಾಸಕಿಯಾಗಿ ಇವರೆಲ್ಲರ ಪರವಾಗಿ ನನ್ನ ಮಾತಲ್ಲ, ಅಲ್ಲಿ ಎದುರು ಕೂತವರ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅವಕಾಶಕ್ಕಾಗಿ ವಂದಿಸಿದ್ದೇನೆ. ಧನ್ಯವಾದಗಳು. ಆ ಜಗದೀಶ್ವರನ್ನು ಮೈ ಮರೆತು ನಕ್ಕಾಗ ಸೃಷ್ಟಿಯಾಗಿದೆ ಈ ಸುಂದರ ವಿಶ್ವವೆಲ್ಲ. ಈ ಮಹಾ ವಿಶ್ವದಲ್ಲಿ ಎಲ್ಲವೂ ತಾನೇಯಾಗಿ ಎಲ್ಲೆಲ್ಲೂ ತಾನೇ ಇದ್ದು ಎಲ್ಲೂ ತನ್ನ ಇರುವಿಕೆಯನ್ನು ಪ್ರಕಟಿಸದೇ ಇರುವ ತುಳುನಾಡಿನ ಎಲ್ಲ ದೇವರುಗಳ ಪಾದಕಮಲಕ್ಕೆ ಸಾಕ್ಷಿಯಾಗಿ ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಣ್ಮನ ಸೆಳೆಯುವ ನಾವು ಮಾಸವನ್ನ ಹೊತ್ತು ಸಲಹಿದ ತಂದೆ ತಾಯಿ ಆಶೀರ್ವಾದ, ಪೋಷಿಸಿದಾಕ ಅಣ್ಣನ ಆಶೀರ್ವಾದ, ಒಡ ಹುಟ್ಟಿದ ತಮ್ಮ ತಂಗಿಯ ಆಶೀರ್ವಾದ, ಪ್ರೀತಿ, ವಿಶ್ವಾಸ, ಸಹಕಾರ, ಸಮಬಾಳು ಎಲ್ಲವನ್ನು ಸದಾ ಸಾಗರದ ಚಿಲುಮೆಯಂತೆ ಪಸರಿಸುವ ಸನಾತನ ಸಂಸ್ಕೃತಿಯ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಭಾಗ್ಯ ಸೌಭಾಗ್ಯಗಳ ನಡುವೆ ಪರಮ ಭಾಗ್ಯ ಅನ್ನುತ್ತಾ ಸತ್ಕರ್ಮ ಸಚ್ಚಿತ್ತ ಸತ್ಮನಸ್ಸಿನಿಂದ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಯೋಗ ಯೋಗ್ಯತೆಯನ್ನು ಪಡೆದುಕೊಂಡಾಗ ವ್ಯಕ್ತಿತ್ವ ವಿಕಸನವಾಗಿ ಸಾರ್ಥಕ ಬದುಕಿಗೆ ಮುನ್ನಡೆಯನ್ನು ಬರಿತಿದ್ದಂತೆ ಯಾವತ್ತೆ ಅಂತ ಹೇಳಿದ್ರೆ, ನನ್ನ ಕಷ್ಟ ಕಾಲದಲ್ಲಿ ದೇವರಿಗೆ ಸಲ್ಲಿಸಿದಂತಹ ಪ್ರಾರ್ಥನೆ, ದೈವಕ್ಕೆ, ತುಳುನಾಡಿನಲ್ಲಿ ವಿಶೇಷವಾಗಿ ದೈವಕ್ಕೆ ಸಲ್ಲಿಸಿದಂತಹ ಪ್ರಾರ್ಥನೆ, ಓ ದೈವವೇ ನನಗೆ ಈ ರೀತಿಯ ಕಷ್ಟ ಇದೆ, ಅದನ್ನು ಪಾರು ಮಾಡಿದರೆ ಖಂಡಿತವಾಗಿಯೂ ಮುಂದೊಂದು ದಿನ ನನಗೆ ಸಮಯ ಸಿಕ್ಕಿದಾಗ ಅಲ್ಲ, ನೀನು ಭಕ್ತಿಯಿಂದ ಕರೆಸಿಕೊಂಡಾಗ ನಿನ್ನ ಪಾವನ ಪರಿಸರದ ಈ ಪುಣ್ಯ ಜಾಗಕ್ಕೆ ನಾನು ಬಂದು ನನ್ನ ಹರಕೆಯನ್ನು ತೀರಿಸ್ತೇನೆ ಅಂತ ಹೇಳ್ತೀರಲ್ಲ, ಅದು ಖಂಡಿತವಾಗಿಯೂ ಸಾರ್ಥಕ ಬದುಕಿಗೆ ಮುನ್ನಡೆಯನ್ನು ಬರೀತು. ಹಾಗಾಗಿ ದೂರದ ಊರಿಂದ ಬಂದಂತಹ ನಿಮ್ಮ ಸಂಸಾರಕ್ಕೆ ಹಾಗೂ
ಇದು ನಮ್ಮೆಲ್ಲ ಸನಾತನ ಸಂಸ್ಕೃತಿಯ ತುಳುನಾಡಿನ ಒಂದು ಶಕ್ತಿ ಅಂತ ಹೇಳಿದ್ರೆ ನಮ್ಮ ನಳಿನಣ್ಣ 3 ಬಾರಿ ಸಂಸದರಾಗಿ ರಾಜ್ಯಾಧ್ಯಕ್ಷರಾಗಿ ನಮ್ಮೊಂದು BJPಯ ಹಿಂದುತ್ವದ BJP ಅಂದರೆ ಹಿಂದುತ್ವ ಅದರ ಒಂದು ನಾಯಕ ನಮ್ಮೆಲ್ಲರ ಆದರ್ಶ ಅಂತ ಹೇಳಿದ್ರೆ ನಳಿನಣ್ಣ. ಹಾಗೂ ವೇದಿಕೆ ಮೇಲಿರುವಂಥ ಪ್ರಶಾಂತ್ ಅಣ್ಣ ಎಲ್ಲರೂ ತುಂಬ ಜನ ಇದ್ದಾರೆ, ದಿನೇಶ್ ಅಣ್ಣ, ಪ್ರಶಾಂತ್ ಅಣ್ಣ, ಎಲ್ಲರಿಗೂ ಆ ದೇವರು ಇನ್ನಷ್ಟು ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳುತ್ತಾ, ದಿನೇಶ್ ಅಣ್ಣ ಇದ್ದಾರೆ, ಬಾಲಕೃಷ್ಣ ಅಣ್ಣ ಇದ್ದಾರೆ, ಎಲ್ಲರೂ ನನ್ನ ಹತ್ತಿರ ಸಂಬಂಧಿಗಳಲ್ಲಿದ್ದಾರೆ. ಹಾಗಾಗಿ ಜಾಸ್ತಿ ಮಾತಾಡೋದಿಲ್ಲ, ದೈವ ನಮಗೆ ಕಾಯ್ತಾ ಇದೆ. ನಿಮಗೆ ಇನ್ನೊಮ್ಮೆ ನಾನು ಮನದಾಳದ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕ ಪ್ರೀತಿಪೂರ್ವಕ ವೇದಿಕೆಯ ಮುಂದೆ ಇರುವಂತಹ ಸಣ್ಣ ಮಗುವಿನಿಂದ ದೊಡ್ಡವರವರೆಗೂ ಹಾಗೂ ವೇದಿಕೆ ಎಲ್ಲರಿಗೂ ಶ್ರದ್ಧಾಭಕ್ತಿಪೂರ್ವಕ ಪ್ರೀತಿಪೂರ್ವಕ ಹೃದಯ ಸ್ಪರ್ಶಿ ಅಭಿವಂದನೆ ಹಾಗೂ ನಿಮ್ಮ ಪಾದಕಮಲಕ್ಕೆ ನಮಸ್ಕಾರವನ್ನು ಹೇಳುತ್ತಾ ಕೊನೆಯ ಮಾತು, ಅಡ್ಡನ್ನ ಗೆಲ್ಲು ನುರಿನಗ ಗುಂಡು ಕಲ್ಲು ಪೊಡಿಯಾನಗ ಪೆತ್ತಗಂಜಿ ಇಂಗುಳೆ ಆನಗ ಗರ್ಭವತಿ ಪೊಣ್ಣನ ಗರ್ಭ ಉಡಿಯರ್ನಗ ಸತ್ಯ ಇತ್ತು ನಾಯಿ ಒತ್ತುದು ಬಾ ಇತ್ತು ನಾಯಿ ಬೆಳಗ್ನಗ ಗಟ್ಟೊಡು ಸಿರಿಮೊಡಿ ಸಮುದ್ರೊಡು ಸಿರಿಪಾದ ರಾಮೇಶ್ವರ ಗಡಿರ್ದು ನೀಲೇಶ್ವರ ಗಡಿರ್ದು ಅಂಕೋಲ ಗಡಿರ್ದು ತುಳುರಾಜ್ಯ ಗಡಿ ಆಣತರೆಡ್ದು ಪೊಣ್ಣನೆರಿಕ್ 4 ನಡೆದು ನಮ್ಮನ್ನು ತಾಂಕಂಡ ತಮ್ಮಲೆಯಾದು ಪೆದ್ದಂಡ ಅಪ್ಪೆಯಾದು ಮೋಹದ ಕೆಳ್ಳು ಕುಲ್ಲದು ಅಮೃತ್ ಸಿರಿಮೆರೆ ಕೊರದು ಕಾಪದಿ ಇದು ಕಾತೊಂದು ಬತ್ತಿನಂಚಿನ ನಾಗನಡೆ ಬಲಿಪ ಬಾಯಿ ಸರ್ಪ ಮಂಡೆ ಪಂಚವರುಣದ ಪುಂಚನ ನೆಲತ್ತ ಸತ್ತಿತ್ತಲೆಗೆ ನಮ್ಮ ಮಾತಿರ್ಲ ನೀಟಪ್ಪ ಅಡ್ಡಬುರನ್ಗ ಬಂದುಲೆ ನೀಟಪ್ಪ ಅಡ್ಡಬುರನ್ಗ ಯಾನು ಪಂಪಿ ಬಂಟು ಬಲಿಪನಗ ನಮ್ಮ ಪಂಪಿ ಉಲ ಉಡಿಪುನಗ ಮಹಿಮೆದ ಮಾಯ ನೆಲಟ್ಟು ನಲಿಪುನಗ ನಂಜಿನ ಅರಕಡ ತೊರ್ತು ಗಿಡಪುನಗ ಮೆಗ್ಗೆ ಪಲೆಯ ಪನಪುನಂಚಿನ ಅಂಟು ಪುಟ್ಟನಗ ಖಂಡಿತ ಬಾಯಿನ ಇಂಚಿನ ಎಡ್ಡೆ ಕಾರ್ಯಲಾಪ ಅಂಚಾದಿ ವೇದಿಕೆ ಲೆತ್ತದು ಈ ಮಾನ ಸನ್ಮಾನ ಬಾರಿ ಮುಕ್ತ ಮನಸ್ಸು ಸ್ವೀಕಾರ ಮಾಡ್ತದೆ ಕುಡರ ನಳಿನಣ್ಣ ಇರ್ನೊಂಜಿ ಅಧ್ಯಕ್ಷತೆಡ್ ಜನಾರ್ದನ ಸರ್ ದೂರದ್ದು ಬೈದಿರ ಅನ್ನೋ ಸಂಸಾರ ಸಮೇತ ಲಕ್ಷ್ಮೀ ಅಕ್ಕಲ್ಲ ಬೈದಿರು ಅಂಚಾದ ಈ ಕಾರ್ಯಕ್ರಮ ಖಂಡಿತವಾದ ಯಶಸ್ವಿ ಆತನು ಭಕ್ತರೆಡ್ದು ಈ ಪ್ರತಿಯೊರೆಗ್ಲ ಕಜವಡಿದ್ನಾರಿಪ್ಪು ಮಣ್ಣು ತುಂಬನಾರಿಪ್ಪು ಬಂಡಿಂಗ್ಸ್ ಕಟ್ನಾರಿಪ್ಪು ಅಡಿಗೆ ಮಲ್ತನಾರಿಪ್ಪು ದೈವ ನರ್ತಗರಿಪ್ಪು ಪ್ರತಿಯೊರಿಯಗ್ಲ ಏನು ಕುಡರ ಎನ್ನ ಉಡಲ್ದ ಸೊಲ್ಮೇಲೆ ಸಂದೈತ ಮಲ್ತೊಂದು ಮಾತಿರೆಗ್ಲ ತರೆ ಬಗ್ಗಾದು ಬೆರಿ ಬಗ್ಗಾದು ಆರ್ತಿ ಬಿರ್ತೆ ಉಡಲ್ದ ಸೋಲೈತ ಸೊಲ್ಮೇಲೆ ಬಂದಲೆ ಸೋಲೈತ ಸೊಲ್ಮೆ ಜೈ ಶ್ರೀರಾಮ್, ಜೈ ಭರತ್ ಮಾತಿ, ಜೈ ತುಳುನಾಡು, ಜೈ ದೈವದೇವಿಯರು. ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಸುಮನ ಮುರಳಿ ಮೋರ್ಶೆಟ್ಟಿ ಅವರನ್ನಾಗಲೇ ನಾವು ವೇದಿಕೆಗೆ ಆಹ್ವಾನಿಸಿದ್ದೇವೆ. ಅವರು ವೇದಿಕೆಯನ್ನು ಹಂಚಿಕೊಳ್ಳೋದು ಬಹಳ ಕಡಿಮೆ, ವಿರಳ. ಆದರೂ ಈ ಸನ್ಮಾನದ ಸಂದರ್ಭದಲ್ಲಿ ನಾವು ಇರಬೇಕು ಅಂತೇಳಿ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಕಿರು ಗೌರವವನ್ನು ಸ್ವೀಕಾರ ಮಾಡಿದಂಥ ಜನಾರ್ದನ್ ರೆಡ್ಡಿ, ಲಕ್ಷ್ಮೀ ಜನಾರ್ದನ್ ರೆಡ್ಡಿ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ, ಈ ವಿಶೇಷ ಅತಿಥಿಗಳು ದೂರಿನ ಅತಿಥಿಗಳ ಮಾತಿಗೆ ಕಿವಿಯಾಗುವಂಥ ಸಂದರ್ಭ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೊದಲಿಗೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಪ್ರಥಮ ಪ್ರಾಧಾನ್ಯತೆ, ಅದಂತೂ ತುಳುನಾಡಿನಲ್ಲಿ ಮಹಿಳೆಯೇ ಪ್ರಾಧಾನ್ಯತೆ ಇರುವಂಥ ನಮ್ಮ ಸಂಸ್ಕಾರಗಳು. ಲಕ್ಷ್ಮೀ ಜನಾರ್ದನ್ ರೆಡ್ಡಿ ಅವರು 2 ನೇಮೋತ್ಸವದ ಸಮುದಾಯ ಭವನ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರುವ ಈ ಭಾಗದ ಅಭಿವೃದ್ಧಿಯ ಹರಿಕಾರರು, ಮಾಜಿ ಸಂಸದರು, ಭಾರತೀಯ ಜನತಾ ಪಕ್ಷದ ಮಾಜಿ ಅಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅಣ್ಣ ಅವರಿಗೆ, ನನ್ನ ಪತಿ ಗಂಗಾವತಿ ಶಾಸಕರಾಗಿರುವ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿ ಅವರಿಗೆ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ, ವೇದಿಕೆ ಮುಂಭಾಗದಲ್ಲಿ ನೆರೆದಿರುವ ಎಲ್ಲ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಹಿರಿಯರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಹೋದ ವರ್ಷ ಮೇ ತಿಂಗಳಲ್ಲಿ ನನಗೆ ಪ್ರಶಾಂತ್ ಕಾಲ್ ಮಾಡಿ, ಅಕ್ಕ ನೀವು ಬರಲಿಕ್ಕೆ ಆಗ್ತಾ ಇಲ್ಲ, ದೈವಕ್ಕೆ ಫೋನಲ್ಲಿ ತಾವು ಪ್ರಾರ್ಥನೆ ಮಾಡಿ ಅಂತ ಫೋನ್ನಲ್ಲಿ ನನಗೆ ಕರೆ ಮಾಡಿದರು. ನಾನು ದೈವ ನುಡಿ ಅಂದರೆ ನನಗೆ ಅವತ್ತು ಭಯ ಇತ್ತು, ಜನಾರ್ದನ್ ರೆಡ್ಡಿ ಬರ್ತಾರಾ ಇಲ್ಲ ಅನ್ನೋ ಒಂದು ಗೊಂದಲದಲ್ಲಿ ನಾನಿದ್ದೆ. ಕಷ್ಟಕಾಲ ಬಂದಾಗ ಯಾರು ನಮ್ಮ ಜೊತೆಯಲ್ಲಿರ್ತಾರೋ ಅವರೇ ನಮ್ಮವರು. ನೀವೆಲ್ಲರೂ ಗ್ರಾಮಸ್ಥರು ನಮ್ಮ ಕುಟುಂಬದ ಪರವಾಗಿ ನಿಂತು ನಾವಿದ್ದೀವಿ ಅಂತ ತಮ್ಮೆಲ್ಲರ ಸಹಕಾರ ನಮಗೆ ಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಬಂಧುಗಳೇ. ಎಲ್ಲರಿಗೂ ಈ ಒಂದು ಸಭಾಮುಖದಲ್ಲಿ ಮುಂದಿನ ದಿನಗಳಲ್ಲಿ ದೈವ ಅನುಕೂಲ ಮಾಡಿದರೆ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಅಭಿವೃದ್ಧಿ ಕ್ಷೇತ್ರವನ್ನು ಮಾಡ್ತೀವಂತ
ಈ ಸಭಾಮುಖ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. ಇವತ್ತು ನನ್ನ ಮೊಮ್ಮಕ್ಕಳ ಜೊತೆಯಲ್ಲಿ ಬಂದು ದೈವ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ನಾನು ಮೊನ್ನೆ ಅಂದ್ಕೊಂಡಿದ್ದೀನಿ ನನಗೆ ಆಗುತ್ತಾ ಇಲ್ಲ ಅನ್ನೋ, ಜನಾರ್ದನ್ ರೆಡ್ಡಿ ಒಬ್ಬರೇ ಏನಾದರೂ ಹೋಗ್ತಾರೋ ಅಂತ. ಆದರೆ ಮೊಮ್ಮಕ್ಕಳ ಸಮೇತ ನನ್ನ ಇಲ್ಲಿಗೆ ಬಂದಿದ್ದು ನನಗೆ ತುಂಬ ತುಂಬ ಸಂತೋಷ ಆಗ್ತಾ ಇದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಈ ಮಾತುಗಳನ್ನು ಮುಗಿಸುತ್ತೇನೆ ಬಂಧುಗಳೇ. ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಹಿರಿಯ ಸಹೋದರ ಸಮಾನರು, ಈ ಭಾಗದ ಜನಪ್ರಿಯ ಸಂಸದರಾಗಿ 3 ಬಾರಿ ಕೆಲಸ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಒಂದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿ ಸದಾ ಜನರ ನಡುವೆ ಇದ್ದು ಅಭಿವೃದ್ಧಿ ಹರಿಕಾರರಾಗಿ ಕೆಲಸ ನಿರ್ವಹಣೆ ಮಾಡಿರುವಂಥ ನನ್ನ ಆತ್ಮೀಯ ಹಿರಿಯ ಸಹೋದರ ಸಮಾನರಾದ ನಳಿನ್ ಕುಮಾರ್ ಕಟೀಲ್ ಅಣ್ಣನವ್ರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಇನ್ನೋರ್ವ ನನ್ನ ಆತ್ಮೀಯ ಸಹೋದರ, ಈ ಪುಣ್ಯಭೂಮಿಗೆ, ಈ ದೈವಭೂಮಿಗೆ ನಮ್ಮ ಇಡೀ ಕುಟುಂಬವನ್ನು ಪರಿಚಯ ಮಾಡಿ ಆ ಹಿಂದಿನ ಜನ್ಮ ಋಣಾನುಬಂಧ ಅದು ಯಾವುದೋ ಗೊತ್ತಿಲ್ಲಾಗಲಿ ನನ್ನ ಒಬ್ಬ ತಮ್ಮನಾಗಿ, ಪ್ರೀತಿಯ ತಮ್ಮನಾಗಿ ಪ್ರಶಾಂತ್ ಅವರು ವೇದಿಕೆ ಮೇಲೆ ಇದ್ದಾರೆ. ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ತಂದೆ ತಾಯಿಂದರಿಗೆ, ಎಲ್ಲ ಹಿರಿಯರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹೆಚ್ಚು ವಿಷಯ ಮಾತಾಡೋದಕ್ಕಿಂತ ಕೂಡ ಪ್ರತಿಯೊಂದು ವಿಷಯಕ್ಕೂ ಕೂಡ ವಿಧಿಯಲ್ಲಿ ಭಗವಂತ ಏನು ಬರೆದಿರ್ತಾನೋ ಅದೇ ನಡೆಯುತ್ತೆ ಅನ್ನುವಂಥದ್ದು ಸತ್ಯ. ನಾವಿವತ್ತು ಏನು ಅನ್ನೋದನ್ನು ನಳಿನ್ ಕುಮಾರ್ ಕಟೀಲ್ ಅವರಿಗೆ ವೈಯಕ್ತಿಕವಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮಾಧ್ಯಮಗಳಲ್ಲಿ ನಮ್ಮ ಬಗ್ಗೆ ಅಂದರೆ ಎಲ್ಲಿ 2008 BJP ಸರ್ಕಾರ ಬರೋ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪ್ರಮುಖ ಪಾತ್ರ ಇದೆ ಅನ್ನೋ ಕಾರಣಕ್ಕೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅನಾವಶ್ಯಕವಾಗಿ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನನ್ನನ್ನು ಜೈಲಿಗೆ ತಳ್ಳಿ ಇಲ್ಲದ ಕಷ್ಟ ಎಲ್ಲ ಕೂಡ ಕೊಟ್ಟರು. ಸುಮಾರು ಹೆಚ್ಚು ಕಡಿಮೆ 4 ವರ್ಷ ಒಬ್ಬ ಮನುಷ್ಯ ಜೈಲಲ್ಲಿ ಇದ್ದಾರೆ ಅಂತಂದರೆ ಸಾಮಾನ್ಯವಾಗಿ ಯಾವುದೋ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಇನ್ನೊಂದು ಆಗಿ ಹೊರಗಡೆ ಬರಬೇಕು. ಆದರೆ ಮೊದಲಿಂದ ಕೂಡ ನಮ್ಮ ತಂದೆ ತಾಯಿಗಳು ದೈವದ ಮೇಲೆ ನಮಗಿರುವಂಥ ಒಂದು ನಂಬಿಕೆ, 4 ವರ್ಷ ಅವ್ರು ಎಷ್ಟೇ ಕಷ್ಟ ಕೊಟ್ಟರು ಕೂಡ ಮತ್ತೆ ಹೊರಗೆ ಬಂದು 12 ವರ್ಷಗಳು ನಾನು ಕಾದು, ಯಾಕೆಂದರೆ ಒಂದಿಷ್ಟು ಜಾತಕ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇರುವಂಥ ಕುಟುಂಬ ಆಗಿರೋ ಕಾರಣ 12 ವರ್ಷಗಳ ಸಮಯ ಚೆನ್ನಾಗಿಲ್ಲ ಅಂದರೆ 12 ವರ್ಷಗಳ ಕಾಲನೂ ನಾನು ನನ್ನ ಹೆಂಡತಿ ಮಗಳ ಮದುವೆ ಮಾಡಿ ಮಗನ ವಿದ್ಯಾಭ್ಯಾಸ ಮುಗಿಸಿ ಅವನು ಚಿತ್ರರಂಗಕ್ಕೆ ಕಾಲಿಟ್ಟಿದ ಮೇಲೆ ಈ ನಡುವೆ ಮತ್ತೆ ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ಅಂಜನಾದ್ರಿಯ ಹನುಮಂತನ ಪಾದ ಹಿಡ್ಕೊಂಡು ಗಂಗಾವತಿಯ ಶಾಸಕನಾಗಿ ಆ ನಂತರ ಏನೇ ಕಷ್ಟ ಬಂದರೂ ಕೂಡ ದೈವ ಇದ್ದಾನೆ ಅನ್ನುವಂಥ ಒಂದು ನಂಬಿಕೆ ನನಗಿತ್ತು. ಪ್ರಶಾಂತ್ ಅವರು ಇಡೀ ಗ್ರಾಮದವರೆಲ್ಲರೂ ಕೂಡ ಬಂದು ಅಪೇಕ್ಷೆ ಪಟ್ಟಿದ್ದರು, ತಾವು ಯಾವುದೇ ಕಾರಣಕ್ಕೂ ಮೇ 15ನೇ ತಾರೀಕು ಕಾರ್ಯಕ್ರಮ ಇದೆ, ತಾವು ಬರಬೇಕು ಅಂತೇಳಿ ಇಡೀ ಗ್ರಾಮದಿಂದ ಒಂದು 30 ಮಂದಿ ಹಿರಿಯರೆಲ್ಲ ಬಂದಿದ್ದರು. ನೋಡಿ ಖುಷಿ ಆಯಿತು. ಇನ್ನೊಂದು ಈ ಭಾಗಕ್ಕೆ ಬರಬೇಕು ಅಂದರೆ ನನಗೆ ಅತ್ಯಂತ ಸಂತೋಷ. ಯಾವತ್ತಿದ್ರೂ ಕೂಡ ಯಾವುದೇ ಸಣ್ಣ ಕಾರ್ಯಕ್ರಮ ಇದ್ರೂ ಕೂಡ ಬರಬೇಕು ಅಂತೇಳಿ. ಆದರೆ ದುರದೃಷ್ಟ ಅವತ್ತು ಈ ದೈವದ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕಾಗಲಿಲ್ಲ. ಮತ್ತೆ ನನಗೆ ತೊಂದರೆ ಆಯಿತು. ನನ್ನ ಪರವಾಗಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು, ಇಡೀ ಗ್ರಾಮಸ್ಥರು, ಪ್ರಶಾಂತ್ ಅವರು ತಾವೆಲ್ಲರೂ ಕೂಡ ದೈವದಲ್ಲಿ ಕೇಳಿದಾಗ 30 ದಿವಸದಲ್ಲಿ ಮತ್ತೆ ಹೊರಗಡೆ ಬರ್ತಾರೆ ಅಂತ ಹೇಳಿದಾಗ ಕೇವಲ 27 ದಿವಸ ಆ ಸಮಯಕ್ಕೆ ನಾನು ಹೊರಗಡೆ ಬಂದಿದ್ದು. ಆ ಮಾರನೇ ತಿಂಗಳು ಮತ್ತೆ ನಾನು ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅನ್ನುವಂಥ ಒಂದು ಹರಕೆಯನ್ನು ನಾನು ಹೊತ್ಕೊಂಡಿದ್ದು. ಮತ್ತು ನಿಮ್ಮ ಮಧ್ಯೆ ಬಂದು ನಾವು ನಿಂತ್ಕೊಂಡಿರುವಂಥದ್ದು. ಮುಂದೆ ಖಂಡಿತವಾಗ್ಲೂ ಕೂಡ ನಮ್ಮ ಕೆಡಂಜೋಡಿ ತಾಯಿ ಒಂದು ಆಶೀರ್ವಾದದಿಂದ ಭಾಳಷ್ಟು ಬೇಡಿಕೆಗಳು ಇವತ್ತು ನಾವು ಇಡೋರಿದ್ದೀವಿ ಆ ತಾಯಿ ಹತ್ರ. ಯಾಕೆಂದರೆ ಮನುಷ್ಯ ಅಂದಮೇಲೆ ನಾನು ಜೀವನದಲ್ಲಿ ಭಾಳ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಹಣ, ಸಂಪಾದನೆ, ರಾಜಕೀಯ, ಅಧಿಕಾರ, ಸುಖ ಕಷ್ಟ ಎಲ್ಲದನ್ನು ಕೂಡ ನೋಡ್ಕೊಂಡು ಬಂದಿರುವಂಥವ್ನು. 2023 ಗಂಗಾವತಿಗೆ ಹೋಗಿ ಅಂಜನಾದ್ರಿ ಹನುಮಂತನ ಪಾದ ಇಟ್ಕೊಂಡು ಆ ಸ್ವಾಮಿಯಲ್ಲಿ ನಾನು ಒಂದೇ ಬೇಡ್ಕೊಂಡೆ, ಭಗವಂತ ನನಗೆ 2ನೇ ಚಾನ್ಸ್ ನಾನು ಕೊಡು. ಆ 2ನೇ ಚಾನ್ಸನ್ನು ನನ್ನ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ನಾನು, ನನ್ನ ಇಡೀ ಶ್ರೀಮತಿ, ಕುಟುಂಬ, ಮಕ್ಕಳು ಎಲ್ಲರೂ ಕೂಡ
ದೈವ ಕೆಲಸಗಳಿಗೆ, ನಿರ್ಗತಿಕರಿಗೆ, ನಿಸ್ಸಹಾಯಕರಿಗೆ, ದೈವ ಕಾರ್ಯಗಳಿಗೆ, ಮಠಮಾನ್ಯಗಳಿಗೆ, ಸಮಾಜದಲ್ಲಿ ಕಡು ಬಡವರಿಗೆ ನಮ್ಮ ಇಡೀ ಜೀವನನೇ ನಾವು ಶಾಶ್ವತವಾಗಿ ಅಂಕಿತ ಮಾಡ್ತೀವಿ. ನನಗೆ ಇನ್ನೊಮ್ಮೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಹನುಮಂತನಲ್ಲಿ ಅವತ್ತು ನಾನು ಪ್ರಾರ್ಥನೆ ಮಾಡಿದೆ. ಅದೇ ಒಂದು ರೀತಿಯಲ್ಲಿ ಆ ಕೆಡಂಜೋಡಿ ತಾಯಿಯಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಜೊತೆಗೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದಾಗೆ, ಇಡೀ ನಾನು ಪ್ರವಾಸೋದ್ಯಮ ಸಚಿವನಾಗಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ಕೇರಳವನ್ನು ಗಾಡ್ಸ್ ಓನ್ ಕಂಟ್ರಿ ಅಂತೇಳಿ ಇವತ್ತು ದೇವರ ಭೂಮಿ ಅಂತೇಳಿ ಅವ್ರು ಹೇಳ್ತಾರೆ. ಕೇರಳ ಬಾರ್ಡ್ರೇ ನಮ್ಮ ಕರಾವಳಿ ಕೂಡ ಆಗಿರೋ ಕಾರಣ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಇವತ್ತು ದೈವ ಅನ್ನೋದು ನಮ್ಮ ಕಣ್ಮುಂದೆನೇ ಇದ್ದಾರೆ, ನಮ್ಮ ಜೊತೆಯಲ್ಲಿ ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ ದೈವ ಅನ್ನುವಂಥ ನೆಲ ಇದು, ಅಂಥ ಭೂಮಿ ಇದು. ಖಂಡಿತವಾಗ್ಲೂ ಕೂಡ ಪ್ರತಿ ವರ್ಷ ನಾನು ಆ ಕೆಡಂಜೋಡಿ ತಾಯಿ ಒಂದು ದರ್ಶನಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮಗಳಿಗೆ ನಿಮ್ಮ ಜೊತೆಯಲ್ಲಿ ನಾನು ಕೊನೆಯ ಉಸಿರಿರೋವರೆಗೂ ಕೂಡ ಬರಬೇಕು ಅನ್ನೋಂಥ ಒಂದು ಅಪೇಕ್ಷೆನೇ ಆ ತಾಯಿ ಮುಂದೆ ನಾನು ಪ್ರಾರ್ಥನೆ ಮಾಡಿಕೊಂಡು ಬರುವಂಥ ದಿನಗಳಲ್ಲಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಾನು ಮತ್ತು ನನ್ನ ಬಹಳಷ್ಟು ಸ್ನೇಹಿತರೆಲ್ಲರೂ ಕೂಡ ಇದ್ದಾರೆ. ಈ ಕ್ಷೇತ್ರವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಯಾವತ್ತಿಗೂ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋ ತಮಗೆ ವಂದಿಸಿ ನಾನು ಈ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿನಯವಾದ ಮಾತುಗಳಿಗೆ ಸಾಕ್ಷಿ ಎನ್ನುವುದಕ್ಕೆ ಅತ್ಯಂತ ಪ್ರೀತಿಯಿಂದ ತಮ್ಮ ವಿನಯದ ನುಡಿಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ, ನಾವು ಇಂಥ ಕಾರ್ಯಕ್ರಮ ಮಾಡುವಾಗ ಈ ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂಡಂಥ ಭಾಳಷ್ಟು ಕಾರ್ಯಕರ್ತನ ಗುರುತಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಈ ಸಭಾ ಕಾರ್ಯಕ್ರಮದಲ್ಲಿ. ಆದರೆ ಇವತ್ತು ಸಮಯದ ಅಭಾವ ಇದೆ, ದೈವದ ನರ್ತನ ಸೇವೆಗಾಗಿ ಎಲ್ಲವೂ ತಯಾರಾಗಿದೆ. ಆದರೆ ಒಂದು ಇಬ್ಬರನ್ನು ನಾವು ಗುರುತಿಸಿ ಎಲ್ಲ ಕಾರ್ಯಕರ್ತರನ್ನು ಗುರುತಿಸುವ ರೀತಿಯಲ್ಲಿ ಅದು ಆಗ್ತದೆ ಎನ್ನುವಂಥ ಭಾವನೆಯ ಜೊತೆಗೆ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಭಾಳಷ್ಟು ದುಡ್ಡು ಕೊಟ್ಟವರೆಲ್ಲರೂ ಇದ್ದಾರೆ, ಆದರೆ ಬೆವರು ಸುರಿಸಿ ಜೋಡಿಸಿದಂಥ ಸ್ವಯಂ ಸೇವಕರು ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲರ ಪರವಾಗಿ ಒಬ್ಬ ನಮ್ಮ ಪರಿಪೂರ್ಣ ಸ್ವಯಂ ಸೇವಕನಾಗಿ ನಮ್ಮ ಜೊತೆ ಇರುವಂಥ ಪ್ರಕಾಶ್ ಕುದ್ಮನಮಜಲು ವೇದಿಕೆಗೆ ಬಂದು ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರಿಂದ ಗೌರವದ ಶಾಲು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಳೆದ ಸರಿ 2024 ಸಾಧಾರಣ ಅಕ್ಟೋಬರಿಂದ ಶುರು ಮಾಡಿದ ಪ್ರಕಾಶ್ ಇವತ್ತಿನವರೆಗೂ ನಿಲ್ಲಿಲ್ಲ. ಈ ದೇವಸ್ಥಾನದ ಯಾವುದೇ ಕೆಲಸ ಇರಲಿ ಎಲ್ಲರನ್ನ ಜೋಡಿಸಿಕೊಂಡು ಕೆಲಸ ಮಾಡುವಂಥ ಒಬ್ಬ ಅತ್ಯಂತ ಶ್ರಮಜೀವಿ ಸ್ವಯಂ ಸೇವಕ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅವರು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ನಮ್ಮ ಇನ್ನೊಂದು ಈ ಸಮುದಾಯ ಭವನದ ನಿರ್ಮಾಣದ ಕಾರ್ಯದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಮೇಸ್ತ್ರಿಯಿಂದ ನಾವು ಈ ಭಾಗದಲ್ಲಿ ಹೇಳ್ತೇವೆ, ಕೆಲಸಗಾರ ವಿನೋದ್ ಅಷ್ಟೇ ನಿಷ್ಠೆಯಿಂದ ದೈವದ ಸೇವೆಯನ್ನು ಮಾಡುವ ಮತ್ತು ಒಬ್ಬ ಶ್ರಮಜೀವಿಯಾಗಿ ಕೆಲಸ ಮಾಡಿದಂಥ ವಿನೋದ್ ಆರೇಳ್ತಡಿ ಎಲ್ಲರ ಅದರ ಕಾರ್ಮಿಕರ ಪರವಾಗಿ ವಿನೋದ್ ಆರೇಳ್ತಡಿ ಗೌರವವನ್ನು ಸ್ವೀಕಾರ ಮಾಡಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪದಾಧಿಕಾರಿಗಳು ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಭಕ್ತ ಬಂಧುಗಳು ಇದೀಗ ದೈವದ ನೇಮೋತ್ಸವಕ್ಕಾಗಿ ಇಲ್ಲಿ ಸೇರಬೇಕು. ಮಹಿಳೆಯರು ಒಂದು ನಮ್ಮಲ್ಲಿ ಕಟ್ಟುಪಾಡಿದೆ, ಅಲ್ಲಿ ದೈವದ ಅಂಗಣಕ್ಕೆ ಇಳಿಯುವ ಹಾಗಿಲ್ಲ. ಆದರೆ ಎಲ್ಲ ಕಾರ್ಯಕ್ರಮ ಮುಗಿದ ತಕ್ಷಣ ಚಾರನ್ನು ಇಲ್ಲಿ ನಮ್ಮ ಹೊಸ ಸಮುದಾಯ ಭವನದಲ್ಲಿ ಹಾಕ್ತೇವೆ. ವಿಶೇಷವಾಗಿ ಮಹಿಳೆಯರಿಗೆ ಗ್ಯಾಲರಿ ಸಿಸ್ಟಮ್ ಇದೆ, ನೀವು ಅದರಲ್ಲಿ ಕೂತು ಇವತ್ತಿನ ಈ ಧರ್ಮಸಭೆಗೆ ಬಂದು ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಕಿರಣ್ ಚಂದ್ರ ಇವರಿಗೂ ನಮ್ಮ ಈ ದೇವದ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗಣ್ಯರಿದ್ದಾರೆ, ನಮ್ಮ BJPಯಿಂದ ಬಂದಿದ್ದಾರೆ, ನಮ್ಮ ಉದ್ಯಮಿಗಳು ಉಜ್ವಲ್ ಬಂದಿದ್ದಾರೆ. ಅವರು ನಮ್ಮ ಮುಂದೆ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸ್ತಾ ಅಂತ ಹೇಳ್ತೇನೆ. ಹಾಗೆ ಎಲ್ಲರನ್ನು ಹೇಳುವಂಥ ಇವತ್ತು ಸಮಯದ ಅವಕಾಶ ಇಲ್ಲ. ಈಗಾಗಲೇ ದೈವ ನರ್ತನ ಶುರುವಾಗಲಿಕ್ಕೆ ಕಾಯ್ತಾ ಇದ್ದೇವೆ. ಆ ಸುಂದರ ದೈವದ ನರ್ತನವನ್ನು ನೋಡಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಅನ್ನದಾನವನ್ನು ಮಾಡಿ ತೆರಳಬೇಕಂತ ನಮ್ಮ ಸಮಿತಿಯ ಪರವಾಗಿ ಎಲ್ಲರ ಹತ್ರ ನಾನು ಉನ್ನತ ಸ್ಥಾನಮಾನಗಳು ಪ್ರಶಾಂತ್ ಕೆಡೆಜಿಗೆ ಸಿಗಲಿ, ಅದರ ಲಾಭ ನಮ್ಮ ಊರಿಗೆ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ದೇವರ ಹತ್ರ ಮಾಡಿಕೊಳ್ತಾ, ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅವರ ಎಲ್ಲ ಕೆಲಸ ಕಾರ್ಯಗಳು ಅತ್ಯಂತ ಸುಲಲಿತವಾಗಿ ನಡೀಲಿ ಅಂತ ಆಶಿಸ್ತಾ ಇದೀಗ ದೈವದ ನರ್ತನ ಸೇವೆ ಪ್ರಾರಂಭ ಆಗ್ತದೆ.
ಸ್ವಾಮಿ ದೈವ ಕೆಡಿಂದೆ ತಾಯನೆ ಇನಿ ಈಗಣ ಪಟ್ಟಾಬರಕೆದ ಸೇವೆಗೆ ಮುಂಬದ್ಧವಾದ ಸರ್ವವಿಘ್ನ ಮೆರೆದು ಕಾಪುನ ಮಹಾಗಣಪತಿ ದೇವರಿಗೆ ತೆರಳದಕ್ಕ ಒಂದು ನಮ್ಮ ಸಾವಿರ ಸೀಮೆಯನ್ನು ಅಡೆತು ಕಟ್ಟಿದ್ದು ಸೀಮೆದ ಅಧಿಕಾರು ಮೆರವರ ಪ್ರಚನ ಸದಾಶಿವ ಪರಿವಾರ ಮಂಚಲಿಂಗೇಶ್ವರ ದೇವರನ್ನ ಚಿತ್ತೋಗ ತೆರದಕ್ಕ ಒಂದು ಮೂಡಾಯಿ ಕುಕ್ಕೆ ಪಟ್ಟಾಯಿ ಪೈವಲಿಕೆ ನಡುಗುತ್ತೂರು ಎಲ್ನಾಡು ದಲೆಡು ಮಹಲಿಂಗೇಶ್ವರ ದೇವರ ನಿರೂಪಣ ಮತ್ತೊಂದು ಮಾಗಡೆಗೆ ಮಲ್ಲೇನ್ ಬಂದ್ ಪಾದು ಜಲಾದುರ್ಗ ನೆಲೆಯನ ಜಲಾದುರ್ಗೆನ ಮನಸ್ಸಿನ ಒಂದು ಮಲ್ಪ ಒಂದು ಸೌನೂರ್ದ ಮನ್ನಿಡು ಉದ್ದೊಟ್ಟದ ಮನ್ನಿಡು ಅಪ್ಪೆ ಪದ್ಮಾವತಿ ಅಮ್ಮನ ಮನಮೆಚ್ಚ ಒಂದು ಈ ಗ್ರಾಮಗ ಬಂದಾಗ ಗ್ರಾಮನೆ ಅಡೆತು ಕಟ್ಟಿದು ಗ್ರಾಮಾಧಿಕಾರು ಮೆರವರ ಪ್ರಚನ ವಿಷ್ಣುಮೂರ್ತಿ ದೇವರನ್ನ ಅಷ್ಟಬಂಧ ಪೀಠಕ್ಕೆ ತೆರಳದಕ್ಕ ಒಂದು ಅವೇ ಪ್ರಕಾರವಾದ ಈ ಭೂಮಿಗೆ ಬಂದಾಗ ಭೂಮಿನೇ ತನ್ನ ನಡುನೆತ್ತಿರು ಧಾರಣೆ ಮಲ್ಪಂದು ಪ್ರಚನ ಅಷ್ಟಕುಲ ನಾಗದೇವರನ್ನ ಜಡಕ್ಕೆ ತರದಾಗ ಒಂದು ಈ ಗ್ರಾಮ ಸೀಮೆಟ್ಟು ಮೆರವರ ಪ್ರಚನ ಸರ್ವದೈವಿಕ ಶಕ್ತಿಗಳೆಲ್ಲ ಅರಗಲಗಿದ ಮಟ್ಟಿಡೆ ನೆನವರಿಕೆ ಮಂತೊಂದು ಅವೇ ಪ್ರಕಾರವಾದ ಈ ಮನ್ನಿಡು ಇರುವೆರು ರಾಮಲಕ್ಷ್ಮಣರಿಗೆ ಬರ್ತದೆ ಗ್ರಾಮಗೆ ಎದೆಗೊರ್ದು ಅಭಯನ್ ಬರೋದು ಬರ ಪಂಚನ ಇರುವೆ ಉಲ್ಲಾಗ್ನ ಬಿರು ಸೂರ್ಯದ ಬಾಮನ ಬತ್ತೊಂದು ಈ ಪೊರ್ತು ಕರಿಗೆಡು ನೂಲುಪ್ಪಾಲದ ಸಂಸಾರ ಗುತ್ತು ಜನ ಬಾರಿಕೆರು ಸೇರ್ನಂಚಿನ ಸದ್ಭಕ್ತಿಯರ ನಡುವಂತೇಳು ಇನೇ ನಮ್ಮ ಪಕ್ಕರ ರಾಜ್ಯದ ರೆಡ್ಡಿ ಸಂಸಾರದಲ್ಲಿನ ಪಟ್ಟಾವರಕಿದ ಸೇವೆಗೆ ಸ್ವಾಮಿ ಪಂಡಿತ ಪ್ರಾರ್ಥನೆ ಸ್ವಾಮಿ ಸತ್ಯವೇ ಪವಿತ್ರವಾಯಿನ ಮಣ್ಣು ಆಡಳಿತ ಮಣ್ಣು ಯಾವರಾಲದ ಕಾಲದ ಮಣ್ಣ ಯಾವರ ಕಾಲದ ಸತ್ಯದ ಬಂಡಿದು ಹೂವಿನ ಕಣ್ಣಿಸಿ ಎಣ್ಣಕ್ಕೆ ಬಿಚ್ಚಿ ಸಚ್ಚಿಲೆ ಈ ಮಣ್ಣಿಡು ಪುಂಚ ಸೇರಿದು ಅಲಕರಿಸಿ ದೇವನ ಎಂಗಳಿಗೆ ಏರಗ್ಲ ಗೋಚರೋಜಿ ಸತ್ಯಲೆ ಈ ಮಣ್ಣಿಡು ಅಜೀರ್ಣಾವಸ್ಥೆಗೆ ಆಯ್ನಿಚ್ಚಿನ ಸಾನ್ನಿಧ್ಯವನ್ನು ಪೂರ ಕರ್ಣಕಾಲಡು ಜೀರ್ಣೋದ್ಧರ ಮಲ್ಪಾದು ಇಲ್ಲಿನ ಮಾಡಾರ ಮನೆ ನಿಮಿತ್ತ ಮಲ್ಪಾದು ಒಂಜಿ ಕಾಲದ ಸೇವೆಯನ್ನು ಕೊಟ್ಟು ಗ್ರಾಮಗೂ ಮಂಜಾತ ಪಟ್ಟಿ ಅಷ್ಟದೊಂದಿಗೆ ಬರುತ್ತದೆ ಅವೇ ಕಾಲ ಗಟ್ಟಡು ಒಂಜಿ ಕಾಲಡು ನಮ್ಮ ರಾಜಕೀಯದ ಗದ್ದಿಗೆ ನೇರ್ದು ಸಿಂಹಾಸನ ಬೀಳುವುದು ರಾಜ್ಯಭಾರ ಮತ್ತು ಹೆಚ್ಚಿನ ಆ ರೆಡ್ಡಿ ಸಂಸಾರ ಒಂಜಿ ಆಪತ್ತು ಬರ್ಪಂಚಿನ ಪೊರ್ತುಗಾಲಡು ಅರಣ ಬಂಧು ಮಿತ್ರ ಈ ಗ್ರಾಮದ ಇರಣ ಭಕ್ತಿಯ ನಗರು ಎರಡಾರಿಕೆಯನ್ನು ಮತ್ತು ಸ್ವಾಮಿ ಸತ್ಯವೇ ಆ ಸಂಸಾರ ಬತ್ತಿನ ಆಪತ್ತಿನ ಕಳ್ಕೋರ್ಲಿ ಆಪತ್ತು ಬರ್ತದೆ ಬಂಧನದ ಬಿಟ್ಟು ಕರ್ಪಿಲಿಗೆ ಗೋಪುರಂಚಿನ ಕಾಲ ಕೂಡಿದು ಬರ್ತದೆ ಸಂಸಾರ ಬತ್ತರಿಸಿನ ಕಷ್ಟವನ್ನು ಪೂರ ಕರೆದು ಈ ಸಂಸಾರ ಉರಿಪಾವಲ್ಲ ಬಂಟಿನ ಮಾಮಲ್ಲ ಪ್ರಾರ್ಥನೆ ಮಂತ್ಕೊಂಡಿರು ಆ ಪೊರ್ತುಗಲಿಗೆ ಸಂಸಾರದ ಒಂದು ಧೈರ್ಯದ ಭಾಷೆಯನ್ನು ಕೊಂಡರು
ಇವನ್ನಡು ಆ ಇದು ಕೊರಚಿನ ಭಾಷೆ ಆಕಾಶಗಳ ಬಾರದಿ ಭೂಮಿಗಳ ಎರಜಿ ಆ ವಾಕ್ಯ ರಾಮ ವಾಕ್ಯವಾದ ಬೆಳೆದು ಬರ್ತದೆ ಸಂಸಾರದಾಗ ಪೂರ ಇವನ್ ಬಂದ ನಡೆದ ಮುಕ್ತವರ ಆತ್ಮಲ್ಪಾದು ಈ ಆರೆಂಜ್ ದಾಟಿದ ಮಣ್ಣಿಡು ಕೊಡತ್ರ ಮಾತ್ರ ವಿಷತ್ತು ತುಳಿತದ ವಿಷವನ್ನು ಮಲ್ಪಾದು ಆರೆಂಜ್ ದಾಟಿದ ಮಣ್ಣಿಡು ಕಾಣಿಕೊಳ್ಳುವ ಮತ್ತಿನ ಸತ್ಯಗಳನ್ನು ಎತ್ತಾ ಇರು ಅಪಗಾಂಡ ಆ ಸಂಸಾರದಾಗ ಜೀವಕ ಬರ್ತದೆ ಯಾರಂತರದ ಮಣ್ಣದ ಸತ್ಯದೋಳು ಸತ್ಯದ ಬಲಪುದೋಳು ದೈವದ ವಾಕ್ಯನ ಕೆಬಿಯಾಡಿಕೆಗಳು ಕಣ್ಣಾರದೋಳು ಒಂಜಿ ಒಟ್ಟು ಮಂಜಾದ ಬಡಿ ಬಿಂಗಾದ ಪಡುವಂಥದ್ದು ಸಂಸಾರ ಅಪೇಕ್ಷೆ ಮತ್ತೊಂದೇರು ಇನಿ ಕಾಣಾಗ ದೇವೇರಾಯನಿಯರು ಮಾಯನಿ ಮನಸ್ಸುತ್ತಾರೆ ಸಂಸಾರ ಯೋಗ ಬರ್ತದೆ ಮಾಡುದು ಮಣ್ಣಿಡು ಸಂಚಾರವು ಅತ್ಯುತ್ತಮ ಕಾಯಕ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.